ಸ್ವಚ್ಛತೆಯ ಗರಿಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಂಜು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ಜಿಲ್ಲೆ ಅಂತಾನೆ ಕರೀತಾರೆ. ಸ್ವಚ್ಛತೆಯಲ್ಲೂ ಈ ಜಿಲ್ಲೆ ತನ್ನ ಹೆಸರನ್ನ ಏನು ಮುಂದುವರಿಸಿದೆ. ಹಾಗೆ ಸ್ವಚ್ಛತೆಗಾಗಿ ಕೇಂದ್ರ ಸರ್ಕಾರ ಕೊಡಮಾಡುವಂತಹ ಪ್ರಶಸ್ತಿಯಾದಂತಹ ಸ್ವಚ್ಛತಾ ದರ್ಪಣ ಪ್ರಶಸ್ತಿಗೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಈ ಪ್ರಶಸ್ತಿಗೆ ಭಾಜನವಾಗಿದೆ. ಗಾಂಧಿ ಜಯಂತಿ ದಿನ ನಡೆದಂತಹ ಈ ಸಮಾರಂಭ, ದೆಹಲಿಯಲ್ಲಿ ನಡೆದಂತಹ ವಿಜ್ಞಾನ ಭವನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಉಡುಪಿ ಈ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಸ್ವಚ್ಛತೆ ಏನು ಭಾರತದಲ್ಲಿ ಸಾಧಾರಣ 44 ಜಿಲ್ಲೆಗಳು ಆಯ್ಕೆಯಾಗಿತ್ತು. ಅದರಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಒಂದು. ನಾವಿವತ್ತು ಈ ಸ್ವಚ್ಛತೆಯ ಬಗ್ಗೆ ಯಾವ್ಯಾವ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಯಾವ್ಯಾವ ರೀತಿ ಕಾರ್ಯಕ್ರಮ ಕೈಗೊಂಡಿತ್ತು ಈ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ನಮ್ಮ ಜೊತೆ ಅತಿಥಿಯಾಗಿ ಬಂದಿದ್ದಾರೆ ದಿನಕರ್ ಬಾಬುರವರು. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿದ್ದಾರೆ. ಸರ್, ತಾವು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಏನು ಸ್ವಚ್ಛತಾ ದರ್ಪಣ ಅನ್ನುವಂತಹ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ನಿಜಕ್ಕೂ ಇದು ಒಂಥರ ಹೆಮ್ಮೆಯ ವಿಷಯ. ಈ ಒಂದು ಪ್ರಶಸ್ತಿ ತಾವೊಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಯಾವ ರೀತಿ ಸ್ವೀಕಾರ ಮಾಡಿದ್ದೀರಿ? ತಮ್ಗೆ ಯಾವ ರೀತಿ ಏನು ಅನುಭವ ಆಗ್ತಿದೆ? ನಾನು ತುಂಬ ಸಂತೋಷಪಟ್ಟ ಸಂದರ್ಭ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ರಾಷ್ಟ್ರಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ ಸ್ವಚ್ಛತೆಯಲ್ಲಿ ನಾವು ನೀಡಿದ್ದೇವೆ. ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ. ಅದು ವಿಶೇಷವಾಗಿ ನಾವು ಶಾಲಾ ಮಕ್ಕಳಿಗೆ ನಾವೊಂದು ಪುಸ್ತಕ ಪ್ರಿಂಟ್ ಮಾಡಿ ಕೊಟ್ಟಿದ್ದೇವೆ. ಅಂದರೆ ಇಂಥ ಬುಕ್, ಅದು ಎಲ್ಲ ಶಾಲೆಯಲ್ಲಿ ಅದು ಪಠ್ಯಪುಸ್ತಕ ವಿಷಯದಲ್ಲಿ ಇರಬೇಕಂತ ಒಂದು ಸ್ವಚ್ಛ ಭಾರತ ಮಿಷನ್ ಅನ್ನುವ ಪುಸ್ತಕವನ್ನು ಎಲ್ಲ ಶಾಲಾ ಹಂತದಲ್ಲಿ ಕೊಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಮತ್ತೆ ಅಲ್ಲದೆ ನಾವು ಒಂದು ಹಸಿರು ಶಿಷ್ಟಾಚಾರವನ್ನು ನಾವು ಮಾಡಿಕೊಂಡು ಅದರ ಬಗ್ಗೆ ಸಾಕಷ್ಟು ನಾವು ಚರ್ಚೆಗಳನ್ನು ಮಾಡಿ ಸಭೆ ಸಮಾರಂಭಗಳನ್ನು ಮಾಡಿ ನಮ್ಮ ಜಿಲ್ಲೆ 2018ಕ್ಕೆ ತ್ಯಾಜ್ಯ ಮುಕ್ತ ಜಿಲ್ಲೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತ್ ಹಮ್ಮಿಕೊಂಡಿದೆ. ಈಗ ಸ್ವಚ್ಛತೆ ಏನು ಕಸದ ರಾಶಿಗಳು ನಾವು ಸಾರ್ವಜನಿಕ ಸ್ಥಳದಲ್ಲಿ ಕಾಣ್ಬರ್ತೇವೆ. ನಿಜಕ್ಕೂ ಉಡುಪಿ ಜಿಲ್ಲೆ ಸ್ವಚ್ಛಗೊಂಡಿದೆಯಾ? ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ದ ಹಾಗೆ ಕಸದ ರಾಶಿಗಳು ಕಂಡು ಬರ್ತದೆ. ಸಾಮಾನ್ಯ ಜನರಿಗೆ ಕಾಡುವಂತಹ ಪ್ರಶ್ನೆ ಏನಂದ್ರೆ, ನಮ್ಮ ಸುತ್ತಮುತ್ತ ಇಷ್ಟೊಂದು ಕಸ ಇದೆ, ಆದ್ರೂ ಕೂಡ ಏನು ಈ ಒಂದು ಪ್ರಶಸ್ತಿ ನಮ್ಮ ಜಿಲ್ಲೆಗೆ ದೊರಕಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ ಬರ್ತಾ ಇದೆ. ಪ್ರಶಸ್ತಿ ಅಂದ್ರೆ ನಾವು ಕಳೆದ ಬಾರಿ ನಮ್ಮ ಜಿಲ್ಲೆ ODF ಅಂತ ಘೋಷಣೆ ಆಯಿತು, ಬಯಲು ಮುಕ್ತ ಜಿಲ್ಲೆ ಅಂತ ಘೋಷಣೆಯ ಸಂದರ್ಭ. ಅದನ್ನು ಮುಂದುವರಿಸಿಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದು ಒಮ್ಮೆ ಘೋಷಣೆ ಆದಮೇಲೆ ಅದನ್ನು ಮುಂದುವರಿಸೋದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಇಡೀ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ಎಲ್ಲ ಪಂಚಾಯತ್ಗಳು ಕಾರ್ಯಕ್ರಮ ಹಾಕಿಕೊಂಡ್ವಿ. ಈ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆ ನಿಟ್ಟಿನಲ್ಲಿ ನಮಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಕೆಲಸ ಆಗಿದೆ. ಸ್ವಚ್ಛತಾ ಜಿಲ್ಲೆ ಅಂತ ಪರಿಗಣಿಸಲು ಯಾವ ರೀತಿಯ ಮಾನದಂಡವನ್ನು ಉಪಯೋಗಿಸ್ತಾರೆ? ಸ್ವಚ್ಛತೆ ಅಂದರೆ ವಿಶೇಷವಾಗಿ ನಾವು ನಮ್ಮ ಮನೆ ಇದರಲ್ಲೇ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಪ್ರಥಮ ಹಂತದಲ್ಲಿ. ಇದರಲ್ಲಿ ನಮಗೆ ಮೊನ್ನೆ ಬಂದ ದರ್ಪಣ ಪ್ರಶಸ್ತಿ, ಅದು ನಾವೇನು ಮುಂದೆ ನಮ್ಮ ಜಿಲ್ಲೆ ತ್ಯಾಜ್ಯ ಮುಕ್ತ ಜಿಲ್ಲೆ ಅನ್ನುವ ನಿಟ್ಟಿನಲ್ಲಿ ನಾವೀಗ ನಾನು ಆಗ ಹೇಳಿದಾಗೆ ನಾವು ಶಾಲಾ ಮಕ್ಕಳ ಹಂತದಲ್ಲಿ ಅದರ ಬಗ್ಗೆ ಒಂದು ಆಂದೋಲನವನ್ನು ಮಾಡಿದ್ವಿ. ಎಲ್ಲ ಶಾಲೆಗಳಿಗೆ ಹೋಗಿ ನಾನು ಕೂಡ ಒಂದು ಜಿಲ್ಲೆ ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟು ಪ್ರಥಮವಾಗಿ ಅಲ್ಲಿ ನಾವು ವೀಕ್ಷಣೆ ಮಾಡಿ ಸ್ವಚ್ಛತೆಯ ಬಗ್ಗೆ ವೀಕ್ಷಣೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ 2 ಶಾಲೆಗಳು ಈ ಬಾರಿ, ಒಂದು ಸೂಡದ ಒಂದು ಶಾಲೆ ಮತ್ತು ಕಾರ್ಕಳದ ಪೆರುವಾಜ 2 ಶಾಲೆಗಳಿಗೆ ಸ್ವಚ್ಛತೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನಮ್ಮ ಉಡುಪಿ ಜಿಲ್ಲೆ 2 ಶಾಲೆಗಳಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಮತ್ತು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳು ನಾವು ಪಂಚಾಯತ್ ಮಟ್ಟದಲ್ಲೇ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಅಂದರೆ ನಮ್ಮ ಹಿರಿಯರು ಮುಂಚೆ ಅದನ್ನು ನಮ್ಮ ಮನೆಯಲ್ಲಿ ಬಳಕೆಯಾಗಿ ಉಳಿದಂಥ ವಸ್ತುಗಳು ಮತ್ತು ತ್ಯಾಜ್ಯಗಳನ್ನು ಅವರು ಅದನ್ನು ಸಂಪನ್ಮೂಲವಾಗಿ ಬಳಸ್ತಿದ್ರು. ವಿಶೇಷವಾಗಿ ಕೇಸು ಗಿಡ ಮತ್ತು ಬಾಳೆ ಗಿಡ ನೆಡೋದ್ರ ಮುಖಾಂತರ ಆ ತ್ಯಾಜ್ಯದಲ್ಲಿ ಹಾಕಿ ಅಲ್ಲಿ ನಮಗೆ ಬೇಕಂತ ತರಕಾರಿಯನ್ನು ಬೇಯಿಸ್ಕೊಳ್ತಿದ್ರು. ಅದೇ ಅಂಥ ಒಂದು ಕಾರ್ಯಕ್ರಮವನ್ನು ನಾವು ಜಿಲ್ಲಾ ಪಂಚಾಯತ್ ಹಮ್ಮಿಕೊಂಡು ಅದರಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಸ್ವಚ್ಛತೆ ಅಂತ ಬಂದರೂ ಕೂಡಲೇ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶ ಎರಡಕ್ಕೂ ಏನು ಕಂಪೇರ್ ಮಾಡಿದ್ರೆ ಯಾವ ಪ್ರದೇಶ ಸ್ವಚ್ಛವಾಗಿದೆ? ಈಗ ನಾನು ಈ ಗ್ರಾಮೀಣ ಭಾಗದ ಬಗ್ಗೆ ಮಾತ್ರ ನಾನು ಮಾತಾಡಬಲ್ಲೆ. ಯಾಕಂದರೆ ನಮಗೆ ಗ್ರಾಮೀಣ ಭಾಗದ ಇದರಲ್ಲಿ ಬರ್ತದೆ ನಮ್ಮದು. ವಿಶೇಷವಾಗಿ ಸ್ವಚ್ಛತೆ ನಮ್ಮ ನಗರ ಭಾಗದಲ್ಲಿ ಜಾಸ್ತಿ
ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕಂತ ಕೆಲಸಗಳು ಹೆಚ್ಚು ಹೆಚ್ಚು ಒತ್ತು ಕೊಡಬೇಕಾಗ್ತದೆ, ಒತ್ತು ಕೊಡಬೇಕಾದ ಅನಿವಾರ್ಯ. ಆದರೆ ನಾನು ನಮ್ಮ ಉಡುಪಿಯ ನಗರಗಳ ಹೋಲಿಸಿದ್ರೆ ಅಂಥದ್ದು ತುಂಬ ಒಳ್ಳೆಯ ಮಟ್ಟದ ಕೆಲಸಗಳು ಉಡುಪಿಯಲ್ಲಿ ಆಗ್ತಾ ಉಂಟು. ಅದು ಉಡುಪಿಯ ನಗರಸಭೆ ಮುಂದಿನಿಂದಲೂ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವಚ್ಛತೆಯಲ್ಲಿ ಸಹ ಪಡೆದುಕೊಂಡಿದೆ. ಈಗ ಕೂಡ ಆ ನಿಟ್ಟಿನಲ್ಲಿ ಕೆಲಸಗಳು ಸಾಗ್ತಾ ಉಂಟು. ನಮ್ಮ ಉಡುಪಿಯ 5 ಮುನ್ಸಿಪಾಲಿಟಿ ಕೌನ್ಸಿಲ್ಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಕೆಲಸಗಳನ್ನ ಆಗ್ತವೆ. ಏಕೆಂದರೆ ನಾನು ಬೇರೆ ಕಡೆ ವಿಸಿಟ್ ಹೋದಾಗೆಲ್ಲ ಬೇರೆ ಜಿಲ್ಲೆಯ ನಗರಸಭೆಗೆ ಮತ್ತು ನಮ್ಮ ನಗರಸಭೆ ಒಳಗೆ ನೋಡುವಾಗ ನಾವು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ನಿಮ್ಮ ಜಿಲ್ಲಾ ಪಂಚಾಯತಲ್ಲಿ ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡ್ತೀರಾ? ನಾವು ಕಸವನ್ನು ಅಂದರೆ ಪ್ರಥಮವಾಗಿ ನಾವು ಕಸವನ್ನು, ಅದು ಕಸ ಅಲ್ಲ, ಅದು ಒಂದು ಸಂಪತ್ತು. ಆ ನಿಟ್ಟಿನಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡ್ತಿದ್ದೇವೆ, ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ SLRM ಅನ್ನೋ ಒಂದು ಗ್ರೂಪ್ ವೆಲ್ಲೂರು ಶ್ರೀನಿವಾಸ ಅವರಿಂದ ಕಳೆದ ತಿಂಗಳು ಎಲ್ಲ ಹೆಚ್ಚಿನ ಒಂದು ಸ್ವಸಹಾಯ ಸಂಘಗಳಿಗೆ, ಶಿವಶಕ್ತಿ ಗುಂಪುಗಳಿಗೆಲ್ಲ ತರಬೇತಿಯಾಗಿದೆ. ಈ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ನಮ್ಮ ಹುಣಸೆ ಗ್ರಾಮ ಪಂಚಾಯತ್ನಲ್ಲಿ ಪ್ರಥಮವಾಗಿ ಪೈಲಟ್ ಗ್ರಾಮ ಪಂಚಾಯತನ್ನು ಹಾಕಿಕೊಂಡು ಅಲ್ಲಿ ಇದು ಈಗಾಗಲೇ ಕಾರ್ಯಕ್ರಮಗೊಂಡಿದೆ. ಇನ್ನು ಕಾರ್ಕಳ ನಿಟ್ಟೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ದೇವೆ. ಓಕೆ, ಈಗ ಬಕೆಟ್ಗಳ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಆಗಲಿ, ಈ ಥರ ಯಾವ ಥರ ಕಾರ್ಯಕ್ರಮಗಳು ನಿಮ್ಮ ಒಂದು ಪಂಚಾಯತಿಯಿಂದ ಹಮ್ಮಿಕೊಂಡಿದೆ? ಈಗ ನಾವು ಇವರಿಗೆ ನಮ್ಮ ಮನೆಗಳಿಗೆ ಜನಗಳಿಗೆ ಬಕೆಟ್ 2 ಬಕೆಟ್ಗಳನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ಒಂದು ಹಸಿ ಕಸ ಮತ್ತು ಕರಗದ ವಸ್ತು, ಪ್ಲಾಸ್ಟಿಕ್ ಅಂಥ ವಸ್ತುಗಳನ್ನ ಹಾಕಲಿಕ್ಕೆ ಅಂತ ಕೊಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಆ ಕಸವನ್ನು ನಾವು ಎಲ್ಲೂ ಕೂಡ ಬಿಸಾಡದೆ ಅದರಲ್ಲಿ ನಾವು ನಮ್ಮ SLRM ತಂಡದ ಸದಸ್ಯರು ಮನೆಗೆ ಬಂದು ಕಲೆಕ್ಟ್ ಮಾಡಿ ಅದರಲ್ಲಿ ಯಾವ ರೀತಿ ನಾವು ಉಪಯೋಗಿಸ್ಬೋದು, ಮರುಬಳಕೆ ಮಾಡ್ಬೋದು ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಓಕೆ, ಈಗ ಈ ಬಕೆಟ್ಗಳನ್ನು ನೀಡ್ತಾರೆ, ಅದನ್ನು ಎಷ್ಟರ ಮಟ್ಟಿಗೆ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ? ಈಗ ನಾವಿಲ್ಲಿ ಮೊನ್ನೆ ಹುಣಸೆಯಲ್ಲಿ ಪೈಲಟ್ ಗ್ರಾಮವಾಗಿ ಪಡೆದುಕೊಂಡ ನಂತರ ಅಲ್ಲಿ ಕಾರ್ಯಾರಂಭ ಮಾಡಿದ ನಂತರ ಸಾಕಷ್ಟು ಉತ್ತಮ ರೀತಿಯ ಬೆಂಬಲ ಅಲ್ಲಿ ಸಿಕ್ಕಿದೆ ನಮಗೆ. ಯಾಕಂತೇಳಿದರೆ ಅಲ್ಲಿ ನಾನು ಇತ್ತೀಚೆಗೆ ಕಂಡುಕೊಂಡಂಥ ಗಮನಿಸಿದಂಥ ನನ್ನ ಗಮನಕ್ಕೆ ನಾನು ಅಲ್ಲಿಯ ವರದಿಯನ್ನು ಪಡೆದುಕೊಂಡ ಮಟ್ಟಿಗೆ ಹೇಳುವುದಾದರೆ ಅಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಬಾಟ್ಲಿಗಳು ಒಂದು ಕಡೆ ಶೇಖರಣೆಗೊಂಡಿದೆ. ಮತ್ತು ನಾವು ಮೊಟ್ಟೆಯ ಸಿಪ್ಪುಗಳು ಬೇರೆ ಇದರಲ್ಲಿ ಒಂದು ಕಡೆ ಸಂಗ್ರಹಣೆಗೊಂಡು ಒಳ್ಳೆಯ ರೀತಿ ಇದಾಗಿದೆ. ಮತ್ತು ಬೇರೆ ತ್ಯಾಜ್ಯಗಳು ತುಂಬ ಕೆ ಜಿ ಗಟ್ಟಲೆಯಲ್ಲಿ ಕಸಗಳು ವಿಂಗಡಣೆ ಆಗಿದೆ ಅಲ್ಲಿ. ಈ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಉಂಟು. ಈಗ ತ್ಯಾಜ್ಯ ಅಂತ ಬಂದರೆ ಘನತ್ಯಾಜ್ಯ, ದ್ರವ ತ್ಯಾಜ್ಯ, ಹಾಗೆ ಶೇಖರಿಸಲ್ಪಡುವಂತಹ ತ್ಯಾಜ್ಯ, ಹಾಗೆ ಪರಿಸರಕ್ಕೆ ಮಾರಕವಾದಂತಹ ತ್ಯಾಜ್ಯ, ಇಂಥದ್ದು ಹಲವು ವಿಧಗಳಿದೆ. ಇದನ್ನ ಒಂದು ಸಂಪನ್ಮೂಲವಾಗಿ ಯಾವ ರೀತಿ ಪರಿವರ್ತಿಸ್ತೀರಾ? ಅಂದ್ರೆ ಈಗ ಗೊಬ್ಬರವನ್ನ ಮಾಡುವಂತಹದ್ದು ಹೆಚ್ಚಿನ ಜನರಿಗೆ ಏನಿರುತ್ತೆ ಅಂದ್ರೆ ಪಂಚಾಯತ್ನವರು ಈ ಒಂದು ಕಸವನ್ನ ತಕೊಂಡು ಹೋಗಿ ಬೇರೆ ಎಲ್ಲಾದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಕ್ತಾರೆ. ಆ ಸ್ಥಳದಿಂದ ಹಾದು ಹೋಗುವಾಗ ಮೂಗು ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿಗಳು ಬರ್ತದೆ ಅನ್ನುವಂತಹ ಒಂದು ದೂರುಗಳು ಕೂಡ ಸಾರ್ವಜನಿಕ ರಂಗದಲ್ಲಿದೆ. ಅದು ನೀವು ಹೇಳಿದ್ದು ಸರಿಯಾದ ಪ್ರಶ್ನೆ. ಯಾಕಂದರೆ ನಮ್ಮ ಜನಗಳಿಗೆ ಅದೊಂದು ಇತ್ತು, ನಾವು ಪಂಚಾಯತ್ ಆಗಲಿ ಮುನ್ಸಿಪಾಲ್ಟಿ ಆಗಲಿ ನಾವು ತಗೊಂಡು ಹೋದ ಕಸವನ್ನು ಯಾವುದರಲ್ಲಿ ಒಂದು ಡಂಪ್ ಮಾಡಿ ಅದರಿಂದಾಗಿ ಪರಿಸರಕ್ಕೆ ಹಾನಿ ಆಗ್ತದೆ. ಆದರೆ ನಮ್ಮ SLRM ನಮ್ಮ ವೆಲ್ಲೂರು ಶ್ರೀನಿವಾಸನವರ ಒಂದು ಇದು ಆಗಿಲ್ಲ. ನಾವೇನು ಮನೆಯಿಂದ ತ್ಯಾಜ್ಯವನ್ನು ತಗೊಂಡು ಹೋಗ್ತೇವೆ ಅದನ್ನು ಮರುಬಳಕೆ ಮಾಡಿ ಅದರಲ್ಲಿ ಬರುವಂಥ ಯಾವುದು ಗೊಬ್ಬರವನ್ನಾಗಿ ಮಾಡ್ಬೋದು, ಬೇರೆ ರೀತಿ ಕೆಲಸಗಳನ್ನು ಮಾಡಿಕೊಂಡು ವಿಶೇಷವಾಗಿ ಕೆಲವು ನೂಲಂಥ ವಸ್ತುಗಳಿಂದ ನಾವು ಕಾರ್ವಹಿಸುವಂಥ ಬಟ್ಟೆಗಳನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಟ್ರೈನಿಂಗ್ ಎಲ್ಲ ಆಗಿದೆ, ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ನಾವು ಮೇಲೆ ಒಂದು ಟಾರಿಸ್ ತೋಟವನ್ನು ಮಾಡಿದ್ದೇವೆ. ಅಲ್ಲಿ ಇಲ್ಲಿ ನಮ್ಮ ಮನೆಯಿಂದ ಸಂಗ್ರಹವಾದ ತ್ಯಾಜ್ಯದಿಂದ ಉತ್ಪಾದನೆ ಆದಂಥ ಗೊಬ್ಬರವನ್ನು ಬಳಸಿಕೊಂಡು ಸಾವಯವ ಕೃಷಿಯನ್ನು ಮಾಡುವಂಥ ಒಂದು ಉತ್ತೇಜನವನ್ನು ನಾವು ನೀಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಏನಾದರೂ ತರಬೇತಿಗಳು ಹಮ್ಮಿಕೊಂಡದ್ದು ಏನಾದರೂ ಇದೆಯಾ? ಈಗ ಮೊನ್ನೆ SLR ಮೂಲಕ ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಮೊನ್ನೆ ನಾವು ನಮ್ಮ ಜಿಲ್ಲೆಯ 3 ತಾಲೂಕಿನ ಗ್ರಾಮ ಅಧ್ಯಕ್ಷರು ಮತ್ತು PDOಗಳಿಗೆ ಆ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಊರಿನ ಗ್ರಾಮಸ್ಥರಿಗೆ ಮತ್ತು
ಸ್ಥಳೀಯ ಜನಪ್ರತಿನಿಧಿಗಳು ತರಬೇತಿ ನೀಡುವಂಥ ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತ್ ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ತರಬೇತಿಗೆ ಜನರ ಸ್ಪಂದನೆ ಹೇಗಿತ್ತು? ನಾವು ಈಗ ಹೇಳೋದಾದರೆ ನಮ್ಮ ನಿರೀಕ್ಷೆಗೆ ಮಟ್ಟಿಗಿಂತ ತುಂಬ ರೀತಿಯ ಜನಸ್ಪಂದನೆ ಉಂಟು ಈಗ. ಯಾಕಂತ ಹೇಳಿದರೆ ನಾನು SLR ಘಟಕದಲ್ಲಿ ನಾನೊಂದು 4 ದಿವಸ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಅಲ್ಲಿ ಎಲ್ಲರೂ ಶ್ರೀನಿವಾಸನವರ ಆ ಒಂದು ಕ್ಲಾಸಿಗೆ ಅವರು ಹೇಳುವಂಥ ಒಂದು ಮಾತುಗಳಿಗೆ ಜನಸ್ಪಂದನ ನೋಡಿದರೆ ನನಗೆ ಖುಷಿಯಾಗಿತ್ತು. ನಾನು ಕೂಡ ತುಂಬನೇ ಹಿಂದೆಗಡೆ ಬಂದು ಕೂತ್ಕೊಂಡಿದ್ದೆ. ಜನಗಳು ಅಲ್ಲಿ ಅವರು ಕೇಳುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ರೀತಿ ಮತ್ತು ಅದು ತಮ್ಮ ಗ್ರಾಮದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಯುವಜನತೆ ಅಂದರೆ ಅದರಲ್ಲಿ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಭಾಗವಹಿಸ್ತಿದ್ದೆ. ಇವತ್ತು ಕೂಡ ನಾನು ನಿಟ್ಟೆಯಲ್ಲಿ ಗಮನಿಸಿದಾಗ ಕೂಡ ಅಲ್ಲಿ ಕೂಡ ಮಹಿಳೆಯರ ಸಂಖ್ಯೆ ಹೆಚ್ಚಿತ್ತು. ಓಕೆ. ಈಗ ಕಸ ಅಂತ ಬಂದು ಕೂಡ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಕಸ ಹಾಕ್ತಾರೆ, ಇದು ಕಾಮನ್ ಆದಂತಹ. ನಿಜಕ್ಕೂ ಪ್ಲಾಸ್ಟಿಕ್ ಅನ್ನುವಂಥದ್ದು ಪರಿಸರಕ್ಕೆ ಅತ್ಯಂತ ಮಾರಕವಾದಂತಹ ವಸ್ತು. ಈ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಕೈಗೊಂಡಿದ್ದೀರಿ, ಹಾಗೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಸಾಧ್ಯವೇ? ಈಗ ನಾವು ಆ ನಿಟ್ಟಿನಲ್ಲಿ ನಮ್ಮ ಶ್ರಮವನ್ನು ಹಾಕ್ತಾ ಇದ್ದೇವೆ. ವಿಶೇಷವಾಗಿ ನಾವು ನಮ್ಮ ಮನೆಯಲ್ಲಿ ಬಳಕೆ ಮಾಡುವಂಥ ವಸ್ತುಗಳಿಗೆ ಪ್ಲಾಸ್ಟಿಕ್ ಬೇರೆ ಮತ್ತು ತ್ಯಾಜ್ಯಗಳು, ವಿಶೇಷವಾಗಿ ಪೈಪ್ ಕಾಂಪೋಸ್ಟ್ಗಳ ಮೂಲಕ ನಾವೇನು ನಮ್ಮ ಮಾಂಸಾಹಾರಿ ತಿಂಡಿಗಳು ಮತ್ತು ತರಕಾರಿಗಳನ್ನು ಅದಕ್ಕೆ ಹಾಕಿಸಿ ಅದಕ್ಕೆ ಬೆಲ್ಲ ಮತ್ತು ಗೊಬ್ಬರ ಎಲ್ಲ ಇದು ಮಾಡಿ ಹಾಕಿ ಅದರಲ್ಲಿ ಅದನ್ನು ಗೊಬ್ಬರ ಮಾಡುವಂಥ ವ್ಯವಸ್ಥೆ ಪೈಪ್ ಕಾಂಪೋಸ್ಟ್ ಮೂಲಕ ನಾವು ಜಿಲ್ಲೆಯಾದ್ಯಂತ ಹೆಚ್ಚಿನ ಕಡೆಯಲ್ಲಿ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಕಡೆಕಾರು ಪಂಚಾಯತ್ ಕೂಡ ಹೆಚ್ಚಿನ ಪೈಪ್ ಕಾಂಪೋಸ್ಟಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಮತ್ತು ನಮ್ಮ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡಲಿಕ್ಕೆ ಯಾವುದೆಲ್ಲ ಸಾಧ್ಯ ಉಂಟು ಅಂಥ ಪ್ಲಾಸ್ಟಿಕ್ಗಳನ್ನು ಹೆಚ್ಚು ಬಳಸುವಲ್ಲಿ ನಾವು ಜನರಲ್ಲಿ ಜಾಗೃತಿ ಮೂಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಯುವಕ ಮಂಡಲಗಳಲ್ಲಿ ಅದರ ಬಗ್ಗೆ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ನವಚೇತನ ಯುವಕ ಮಂಡಲದ ಒಂದು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನೇ ಅವರ ಸಭಾಂಗಣದಲ್ಲಿ ಹಮ್ಮಿಕೊಂಡಿತ್ತು. ಅಲ್ಲದೆ ನವಚೇತನದ ನೀವು ಮಾಧ್ಯಮದಲ್ಲೆಲ್ಲ ಬಂದಿದ್ದು ನೋಡಿರ್ಬೋದು. ನವಚೇತನ ಯುವಕ ಮಂಡಲದ ಒಬ್ಬ ಸದಸ್ಯರ ಮಧ್ಯೆ ನಾವು ಪ್ಲಾಸ್ಟಿಕ್ ರಹಿತ ಎನ್ನುವ ನಿಟ್ಟಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಸೊ ಇಂತಹ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಈಗ ದೊಡ್ಡ ದೊಡ್ಡ ಮಾಲ್ ಅಥವಾ ಶಾಪ್ಗಳಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಆಸ್ಪತ್ರೆಗಳ ಕಸ ಕೂಡ ಅಲ್ಲಲ್ಲಿ ಎಸಿತಾರೆ ಅನ್ನುವಂತಹ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಪಂಚಾಯತ್ ಯಾವ ಥರ ಸಹಕಾರ, ಈ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ತಮ್ಮ ಹೆಸರು ಸರ್? ನಂದು ದಿನೇಶ್ ಭಟ್ ಅಂತ, ಹಿರೇಬೆಟ್ಟಿಂದ. ಓಕೆ, ದಿನೇಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಿರೇಬೆಟ್ಟು ಅಂತ, ಆತ್ರಾಡಿ ಹಿರೇಬೆಟ್ಟು ಅಂತ. ಹಿರೇಮಠ್, ಓಕೆ. ಹಿರೇಬೆಟ್ಟು, ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಿರೇಬೆಟ್ಟು. ಓಕೆ, ಹಿರೇಬೆಟ್ಟೆ ಅವರೇ. ಓಕೆ, ಹಿರೇಬೆಟ್ಟಿಂದ ಕರೆ ಮಾಡ್ತಾ ಇದ್ದೀರಾ. ಹೆಸರು? ಹೌದು, ದಿನೇಶ್ ಅಂತ. ದಿನೇಶ್, ಓಕೆ. ಏನ್ ಕೇಳ್ಬೇಕಿತ್ತು ಸರ್, ಹೇಳಿ ನಿಮ್ ಪ್ರಶ್ನೆ. ಆಕ್ಚುಲಿ ಪ್ಲಾಸ್ಟಿಕ್ ಅನ್ನು, ಕೆಲವು ಪ್ಲಾಸ್ಟಿಕ್ ತುಂಬಾ ಇದು ಮಾಡ್ತಿದ್ದಾರೆ, ಅದನ್ನು ನಾವು ಬಂದ್ ಮಾಡಿದ್ರೆ ಒಳ್ಳೇದಲ್ಲ ಮೇಡಮ್? ಈಗ ನಮ್ಮ ಸರ್ಕಾರದಿಂದ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಪ್ಲಾಸ್ಟಿಕ್ ಬಂದ್ ಮಾಡಬೇಕಂತ. ಈ ಬಗ್ಗೆ ನಾವು ಸಾಕಷ್ಟು ಜನರಿಗೆ ಜಾಗೃತಿಯನ್ನು ಮೂಡಿದ್ವಿ. ಜನರು ಸ್ವಯಂ ಪ್ರೇರಿತವಾಗಿ ಅದನ್ನು ಬಳಕೆ ಮಾಡೋದು ಕಮ್ಮಿ ಮಾಡೋದು ಈ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ಬೋದು. ಅಲ್ಲಲ್ಲ, ಮೊದಲು ನಾವು ಈ ಅಂಗಡಿಗಳಿಗೆ, ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಗಳನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಏನಾದ್ರೂ ಪಾರ್ಸೆಲ್ ತಗೊಳ್ಳುವಾಗ ಅದನ್ನು ಇದು ಮಾಡ್ತಾರಲ್ಲ, ಈಗ ಕಂಪ್ಲೀಟ್ ಬಂದ್ ಮಾಡಿದ್ರೆ ಮುಂದೆ ತೊಂದರೆ ಆಗುದಿಲ್ಲ ಮುಂದಿನ ಪೀಳಿಗೆಯವರಿಗೆ? ಇಲ್ಲ, ಪ್ಲಾಸ್ಟಿಕ್ ಬಳಕೆ ಅಂದರೆ ಮುಂದಿನ ಪೀಳಿಗೆಗೆ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಹಾನಿಯುವಂಥ ಸಂದರ್ಭ ಉಂಟು. ಅದಕ್ಕೆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ನಾವು ಪೇಪರ್ ಬ್ಯಾಗ್ಗಳನ್ನೇ ಬಳಸಿಕೊಂಡ್ರೆ ಒಳ್ಳೆಯದಂತ ನಮ್ಮ ಮನಸ್ಸಿಗೆ. ಅದೇ ಆ ನಿಟ್ಟಿನಲ್ಲಿ ಯಾವ ಥರ ಕಾರ್ಯಕ್ರಮ ಅಂದರೆ ಅವ್ರು ಹೇಳ್ತಾ ಇರೋದು, ಹೋಟೆಲ್ಸ್ಗಳಲ್ಲಿ ಪಾರ್ಸೆಲ್ಗಳನ್ನೆಲ್ಲ ಪ್ಲಾಸ್ಟಿಕ್ಕಲ್ಲಿ ಕಟ್ಕೊಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ನಿಜಕ್ಕೂ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಈ ಒಂದು ವಾಸ್ತವಾಂಶ ಗೊತ್ತಿದ್ರೂ ಕೂಡ ಏನು ಜಿಲ್ಲಾ ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಅವರ ಅಲ್ಲ. ಈಗ ನಾವು ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಾವು ಖಂಡಿತ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಹೋಟೆಲ್ಗಳು ಬರ್ತದೆ ಮತ್ತು ನಮ್ಮ PSC ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ಸಾಕಷ್ಟು ನಾವು ಸಭೆಗಳನ್ನು ಕರೆದು ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ನೀಡಿದ್ದೇನೆ. ತಮ್ಮ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಗಳನ್ನು ಬಳಸೋದನ್ನು ಕಮ್ಮಿ ಮಾಡಿ ಮತ್ತು ಆಸ್ಪತ್ರೆಯ ತ್ಯಾಜ್ಯಗಳನ್ನು ಕೂಡ ಮರುಬಳಕೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ನಿಟ್ಟಿನಲ್ಲಿ ನಾವು ಈಗಾಗಲೇ ಮೀಟಿಂಗಲ್ಲಿ ಹೇಳಿದ್ದೇನೆ. ಈ ಒಂದು ಕ್ರಮ ಜಾರಿಗೆ ಆಗಿದೆಯಾ?
ಈಗ ಯಾಕಂತ ಹೇಳಿದ್ರೆ ಒಮ್ಮೆಲೇ ಅದು ಎಲ್ಲ ಆಗಲಿ ಕಷ್ಟ. ಯಾಕಂತ ಹೇಳಿದ್ರೆ ಜನಗಳು ಅದಕ್ಕೆ ಹೊಂದ್ಕೊಳ್ಬೇಕು, ಮತ್ತು ಜನರ ಮನಸ್ಸಿಂದ ಬರಬೇಕಿದು. ಯಾವುದಾದ್ರೂ ಅವರ ಮನಸ್ಸಿಂದ ಬಂದರೆ ಮಾತ್ರ ಇದು ಸಾಧ್ಯ. ನಾವು ತುಂಬ ಪ್ರೆಷರ್ ಮಾಡಿದರೆ ಅದು ನಮಗೆ ಇದಾಗ್ತದೆ. ಆದರೆ ಜನಗಳನ್ನು ಪರಿವರ್ತನೆ ಮಾಡುವಲ್ಲಿ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತೇವೆ. ಈಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ಬಳಸೋದ್ರಿಂದ ಫೈನ್ ಹಾಕುವಂಥದ್ದು ಇಂಥದ್ದೇನಾದರೂ ಒಂದು ಕಾರ್ಯಕ್ರಮ ಜಾರಿಗೊಳಿಸಬಹುದಲ್ವಾ? ಅದಂದರೆ ನಾವು ಪಂಚಾಯತ್ನ ಅಲ್ಲಿ ಸ್ಥಳೀಯ ಜನರ ಸ್ಪಂದನೆಗೆ ಬಿಟ್ಟು ನಾವು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಫಸ್ಟು ಜನರಲ್ಲಿ ಅದನ್ನು ಅವ್ರಿಗೆ ತಿಳಿಯದ ನಂತರ ಅವ್ರಿಗೆ ಫೈನ್ ಹಾಕುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಕೈಗೊಳ್ಬಹುದು. ಅಂದರೆ ಪ್ಲಾಸ್ಟಿಕ್ ಅನ್ನು ಬಳಸಿದ್ರೆ ದಂಡ ವಿಧಿಸುವಂತಹದ್ದು. ಪ್ಲಾಸ್ಟಿಕ್ ಅಂದರೆ ಈಗ ಬಳಸಬಹುದು, ಆದರೆ ಮುಂದೆ ಇದು ಪರಿಸರಕ್ಕೆ ಹಾನಿ ಅನ್ನುವಂಥದ್ದು. ಈ ಬಗ್ಗೆ ನಾವು ಚರ್ಚೆ ಮಾಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಸ್ವಚ್ಛತೆಯ ಗರಿಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತು ಈ ಸ್ವಚ್ಛತಾ ದರ್ಪಣ ಪ್ರಶಸ್ತಿಯನ್ನು ಪಡೆದಂತಹ ಉಡುಪಿ ಜಿಲ್ಲೆಯ ಪಂಚಾಯತ್ನ ಅಧ್ಯಕ್ಷರಾದಂತಹ ದಿನಕರ್ ಬಾಬು ಅವರಿದ್ದಾರೆ. ಈ ಮೊದಲು ದಿನೇಶ್ ಅವರು ಕರೆ ಮಾಡಿದಂತೆ ಏನು ಪ್ಲಾಸ್ಟಿಕ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂಥ ಪಂಚಾಯತ್ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೋದು ಅಂತ ಹೇಳಿದರು. ಹಾಗೆ ಈಗ ನೋಡ್ಲಿಕ್ಕೆ ಹೋದರೆ ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ತಿಳಿ ಹೇಳಿದ್ರೆ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಎಚ್ಚರಿಕೆಯನ್ನು ನೀಡಿದರೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಕೂಡ ಮಾಡಬಹುದಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಾ? ಈ ನಿಟ್ಟಿನಲ್ಲಿ ನಾವು ಈಗ ನಮ್ಮ ಸ್ತ್ರೀಶಕ್ತಿಯ ಸದಸ್ಯರುಗಳಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಬಟ್ಟೆಯ ಬ್ಯಾಗ್ಗಳನ್ನು ತಯಾರಿಸುವ ಬಗ್ಗೆ ಮಾಹಿತಿಗಳನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸ್ತ್ರೀಶಕ್ತಿಯ ಸದಸ್ಯರು ಸಾಕಷ್ಟು ಟ್ರೈನಿಂಗನ್ನು ಪಡೆದು ಬಟ್ಟೆ ಬ್ಯಾಗ್ಗಳನ್ನು ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ಅವರಿಗೆ ಕೂಡ ಅದರಲ್ಲಿ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಈಗ ನಮ್ಮ ಹೆಚ್ಚಿನ ಪಂಚಾಯತ್ಗಳಲ್ಲಿ ಆ ಸ್ತ್ರೀಶಕ್ತಿ ಸಂಘದವರು ಕೆಲಸ ಮಾಡ್ತಾ ಇದ್ದಾರೆ ಬಟ್ಟೆ ಬ್ಯಾಗ್ ತಯಾರಿಕಾ ಘಟಕದಲ್ಲಿ. ಉಡುಪಿ ಅಂದಾಗ ಸಾಮಾನ್ಯವಾಗಿ ಎಲ್ರಿಗೂ ನೆನಪಿಗೆ ಬರೋದಂದರೆ ದೇಗುಲಗಳ ನಗರಿ, ಪ್ರವಾಸಿಗಳ ತಾಣ, ಸಾಕಷ್ಟು ಏನು ಒಳ್ಳೆ ಪ್ರಸಿದ್ಧ ಸ್ಥಳಗಳಿವೆ. ಹಾಗೆ ಸಾಕಷ್ಟು ದೇಶ ವಿದೇಶಗಳಿಂದ ಜನರು ಇಲ್ಲಿನ ಏನು ಪ್ರಸಿದ್ಧ ಕ್ಷೇತ್ರಗಳನ್ನು ನೋಡಲಿಕ್ಕೆ ಬರ್ತಾರೆ. ಆದರೆ ಈ ಒಂದು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಬೀಚ್ ಅಥವಾ ದೇವಾಲಯಗಳಲ್ಲಿ ಸ್ವಚ್ಛತೆಯ ಗುಣಮಟ್ಟವನ್ನು ಹೇಗೆ ಕಾಪಾಡ್ಬೋದು? ಯಾಕಂದರೆ ಇಲ್ಲಿ ಬೇರೆ ಪ್ರದೇಶದಿಂದ ಬರುವಂತಹ ಜನರು ಈ ಒಂದು ನೈರ್ಮಲ್ಯತೆಯನ್ನು ಕಾಪಾಡಲು ಸಾಧ್ಯವೇ? ಆ ನಿಟ್ಟಿನಲ್ಲಿ ಪಂಚಾಯತ್ ಯಾವ ಥರ ಕ್ರಮಗಳನ್ನು ಕೈಗೊಳ್ಬೋದು? ಈಗ ನಾವು ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ವಿಶೇಷ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಕೆಲವು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ವಿಶೇಷವಾಗಿ ನಾವು ಕೊಲ್ಲೂರು ದೇವಸ್ಥಾನದಲ್ಲಿ ನಾವು ಸ್ವಚ್ಛತೆಯ ಕಡೆ ಒಂದು ವಿಶೇಷವಾಗಿ ಅಲ್ಲಿ ಆಡಳಿತ ಮಂಡಳಿಯವರಿಗೆ ಮತ್ತು ಅಲ್ಲಿಯ ನಮ್ಮ ಪಂಚಾಯತ್ ಸ್ಟಾಫ್ಸ್ಗಳ ಹೋಗಿ ಅಲ್ಲಿ ಬಂದ ಜನಗಳಿಗೆ ಅಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ಬೋರ್ಡ್ಗಳನ್ನು ಹಾಕೋದು. ಮತ್ತು ಕೆಲವು ಜನ ನಮ್ಮ ಬೇರೆ ಕಡೆ ಬಂದ ಜನಕ್ಕೆ ಎಲ್ಲೆಲ್ಲಿ ನಮ್ಮ ಮೂತ್ರಗಳು ಮಾಡೋ ಸಂದರ್ಭ ಅವರಿಗೆ ಮನವಿಯನ್ನು ಮಾಡೋದ್ರ ಮೂಲಕ ನಾವು ಅಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗ ಬಯಲು ಬಹಿರ್ದೆಸೆಗೆ ಉಡುಪಿ 100% ಏನು ಬಯಲು ಬಹಿರ್ದೆಸೆಯಿಂದ ಮುಕ್ತಾಯಗೊಂಡಿದೆ ಅಂತ ಕಳೆದ ವರ್ಷ ಘೋಷಣೆ ಆಗಿದೆ. ಬಯಲು ಬಹಿರ್ದೆಸೆಗೆ ಯಾವ್ಯಾವ ರೀತಿಯ ಕ್ರಮಗಳನ್ನು ನೀವು ಕೈಗೊಂಡಿದ್ರಿ? ಇದು ಕೂಡ ಒಂದು ಸ್ವಚ್ಛತೆಯ ಭಾಗ. ಯಾಕಂದರೆ ಪ್ರತಿಯೊಬ್ಬರು ಈ ಒಂದು ಬಯಲು ಬಹಿರ್ದೆಸೆಯನ್ನು ಏನು ತ್ಯಜಿಸಬೇಕು. ಹಾಗೆ ಇದಕ್ಕೆ ಸೂಕ್ತ ರೀತಿಯ ಕ್ರಮಗಳನ್ನು ಸರ್ಕಾರ ಕೂಡ ಕೈಗೊಂಡಿದೆ. ತಾವು ಈ ರೀತಿಯಲ್ಲಿ ಪಂಚಾಯತ್ ಒಂದು ಅಧ್ಯಕ್ಷರಾಗಿ ತಾವು ಯಾವ ರೀತಿ ಕ್ರಮಗಳನ್ನು ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೇಲೆ ನಮ್ಮ ಜಿಲ್ಲೆಗೆ ಬಹಿರ್ದೆಸೆ ಮುಕ್ತ ಜಿಲ್ಲೆ ಅಂತ ಕಳೆದ ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನು ಘೋಷಣೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವಂಥ PDOಗಳು ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಪಂಚಾಯತ್ ಅಧ್ಯಕ್ಷರುಗಳು ನಮ್ಮ ಗ್ರಾಮೀಣ ಭಾಗದ ಜನರಲ್ಲಿ ಹತ್ತಿರ ಹೋಗಿ ಅವರಿಗೆ ನಮ್ಮ ಶೌಚಾಲಯದ ಬಗ್ಗೆ ಮಾಹಿತಿ ನೀಡಿ ಅದನ್ನು ಬಳಸುವ ಬಗ್ಗೆ ಮಾಹಿತಿ ನೀಡಿ ಅವರಲ್ಲಿ ವಿಶೇಷವಾಗಿ ಅದರಲ್ಲಿ ಆಸಕ್ತಿ ಬರುವಂಥ ಕೆಲಸಗಳನ್ನು ಮಾಡಿದರ ಫಲವಾಗಿ ನಾವು ಆ ನಿಟ್ಟಿನಲ್ಲಿ ಸಾಧನೆಯನ್ನು ಮಾಡಿದ್ದೇವೆ. ಜನರ ಸಹಕಾರ ಹೇಗಿತ್ತು? ಇದು ಯಾಕಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ನಾನು ಕೂಡ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗುವ ಮುಂಚೆ ನಾನು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ. ಆ ತಂಡದೊಟ್ಟಿಗೆ ನಾನು ಕೂಡ ಹೋಗಿದ್ದೆ.
ಅವರು ಕೆಲವೊಂದು ಕಡೆ ಜನರನ್ನು ಒಪ್ಪಿಸುವುದು ತುಂಬ ಕಷ್ಟದ ಕೆಲಸ. ಆದರೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಕೆಲಸ ಮಾಡುವಂಥ ಮುಂಚೆ ನಮ್ಮ CPO ಶ್ರೀನಿವಾಸ ರಾವ್ ಆಗಲಿ ಮತ್ತು ಅವರೊಟ್ಟಿಗೆ ಕೆಲಸ ಮಾಡುವಂಥ ಈಗ ನಮ್ಮ ರಘುನಾಥ್ ಮತ್ತು ಸುಧೀರ್ ಅನ್ನುವ ಇಬ್ಬರು ಯುವಕರು ಉತ್ತಮ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಸ್ಥಳೀಯ ಪಂಚಾಯತ್ನ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಭಾಗ ಎಲ್ಲಿ ನಮ್ಮ ಜನಗಳು ನಮ್ಮ ಇದಕ್ಕೆ ಸ್ಪಂದನೆ ಮಾಡ್ತಿಲ್ಲ ಆ ಭಾಗಕ್ಕೆ ಅವರೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಜನರುಗಳಿಗೆ ಮನವರಿಕೆ ಮಾಡಿ ಅಲ್ಲಿ ಶೌಚಾಲಯ ನಿರ್ಮಿಸಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಸುವಂಥ ಕೆಲಸ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಪಂಚಾಯತಿಂದ ಮಾಡ್ತಾ ಇದೆ. 100% ಈಗ ಆಗಿದೆ. ಈ ವರ್ಷಕ್ಕೆ ಅದರ ಪ್ರಮಾಣ ಹಾಗೇನೇ ಇದೆಯಾ ಅಥವಾ ಎಲ್ಲಾದರೂ ನಿಮಗೆ ಅಂತ ಕೇಸ್ಗಳು ಕಂಡು ಬಂದಂತಹದ್ದು? ಹೌದು, ಒಂದು 2-3 ಕಡೆ ಆ ಕೇಸು ನಮಗೆ ಕಂಡು ಬಂದಿತ್ತು. ಅದಂದರೆ ಅದು ನಾವು ನಮ್ಮ ಇದರಿಂದಲ್ಲ, ಅಂದರೆ ಅವರದಲ್ಲಿ ಕೆಲವೊಮ್ಮೆ ಅವರ ವೈಯಕ್ತಿಕ ಸಮಸ್ಯೆಗಳಿಂದಾಗಿ. ಯಾಕಂತ ಹೇಳಿದರೆ ಅವರು ಒಂದು ಜಾಗದ ಒಂದು ಸಮಸ್ಯೆಗಳು, ಅವರ ರೆಕಾರ್ಡ್ಸ್ ಇದರಲ್ಲಿ ಹಿಂದಾಗಿ ಒಂದು 2-3 ಕಡೆ ಸಮಸ್ಯೆ ಬಂದಿತ್ತು. ಆದರೆ ಇದರಲ್ಲಿ ನಾವು ನಾನು ಒಂದು ಕಡೆ ಹೋದಾಗ ಅಲ್ಲಿ ಒಂದು ಕಡೆ ಹಾಗೆ ಸಮಸ್ಯೆ ಬಂದಾಗ ನಾವು ಖುದ್ದು ಆ ಭಾಗಕ್ಕೆ PDOನ ಕರೆಸಿ ಅದನ್ನು ಮೊನ್ನೆ ಸರಿ ಮಾಡಿ ಕೊಟ್ಟಿದ್ದೇವೆ. ಓಕೆ. ಈಗ ಏನು ಮನೆ ನಂಬರ್ಗಳು ಇದ್ರೆ ಮಾತ್ರ ಶೌಚಾಲಯ ನಿರ್ಮಿಸ್ತಾರೆ ಅನ್ನುವಂತಹದ್ದು ಕೆಲವರ ಆಗ್ರಹ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಏನು ಮನೆ ನಿರ್ಮಾಣ? ಮನೆ ನಂಬರ್ ಇರ್ತದೆ ಅಧಿಕೃತವಾಗಿ, ಮನೆಗಳು ಏನು ಹೆಸರಿಗಿಲ್ಲಾದ್ರೆ ನಮಗೆ ಶೌಚಾಲಯ ಸರ್ಕಾರ ಮಾಡಿಕೊಡೋದಿಲ್ಲ. ಹೌದೌದು, ಅದಂದರೆ ವಿಶೇಷವಾಗಿ ಅದು ಸರ್ಕಾರದ ಒಂದು ಕಾನೂನು. ಅಂದರೆ ಸರ್ಕಾರದ ಅನುದಾನ ದುರ್ಬಳಕೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಇದನ್ನು ಮಾಡಿದೆ. ನಾವು ಕೆಲವೊಮ್ಮೆ ಕೆಲವು ಕಡೆ ಏನಾಗ್ತದೆ, ಒಂದೇ ರೆಕಾರ್ಡ್ಸಲ್ಲಿ 2 ಮನೆ ಇದೆ. ಅಂಥವರಲ್ಲಿ ನಾವು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲವೊಮ್ಮೆ ನಮ್ಮ ಕೆಲವು ಸೇವಾ ಸಂಸ್ಥೆಗಳ ಮುಖಾಂತರ ಕೂಡ ಶೌಚಾಲಯ ನಿರ್ಮಿಸಲು ನಾವು ಇದನ್ನು ಮಾಡಿದ್ದೇವೆ. ಈಗ ಏನು ಬಯಲು ಬಹಿರ್ದೆಸೆಯಿಂದ ಮುಕ್ತಗೊಂಡಿದೆ, ಆದರೆ ಉಡುಪಿಯಲ್ಲಿ ಸಾಕಷ್ಟು ಅಲೆಮಾರಿ ಜನಾಂಗಗಳು ಉದ್ಯೋಗವನ್ನು ಆರಿಸ್ಕೊಂಡು ಬರ್ತಾರೆ. ಇವರಿಗೆ ಸರಿಕಟ್ಟಾದಂತಹ ಮನೆಯ ವ್ಯವಸ್ಥೆಗಳೇ ಇರುವುದಿಲ್ಲ. ಜಾಗ ಅಲ್ಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗುವಂತಹದ್ದು, ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯ ವ್ಯವಸ್ಥೆಗಳಂತೂ ಹೇಳತೀರದು. ಯಾಕಂದರೆ ಕೆಲವು ಕಡೆ ನೀರಿದ್ರೆ ಕೆಲವು ಕಡೆ ಡೋರ್ ಇರಲ್ಲ. ಹಾಗೆ ಈ ಅಲೆಮಾರಿಗಳು ಬೇರೆ ಕಡೆಯಿಂದ ಬಂದಿರೋದ್ರಿಂದ ಹೆಚ್ಚಾಗಿ ಅವರು ಈ ಶೌಚಾಲಯಗಳನ್ನು ಬಳಸ್ಕೊಂಡೇ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಅವರು ಪರಿಸರವನ್ನು ಮಾಲಿನ್ಯ ಮಾಡುವಂತಹದ್ದನ್ನು ನಾವು ನೋಡಿದೀವಿ. ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಆಗಿರ್ಬೋದು, ಇಂತಹದೊಂದು ಮಾಡ್ತಾ ಇರೋದನ್ನು ಕೂಡ ನೋಡಿದೀವಿ. ಈ ಬಗ್ಗೆ ಪಂಚಾಯತ್ ಯಾವ ತರ ಕ್ರಮವನ್ನು ತೆಗೆದುಕೊಳ್ಳಬಹುದು? ನಾವು ನಮ್ಮ ಪಂಚಾಯತ್ ಮಟ್ಟದಲ್ಲಿ ಅಂತ ಇದು ಭಾರಿ ಕಮ್ಮಿ. ವಲಸೆ ಕಾರ್ಮಿಕರು ಇರುವಂಥ ವ್ಯವಸ್ಥೆಗಳು ಕಮ್ಮಿ. ಒಂದು ವೇಳೆ ಇದ್ರೂ ಕೂಡ ಯಾರಲ್ಲಿ ಬಾಡಿಗೆ ಮಾಡಿಕೊಂಡು ಅಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಬಾಡಿಗೆ ಕೊಟ್ಟಂತ ಇವರು ಮಾಡಿಕೊಡ್ತಾರೆ. ನಗರ ಪ್ರದೇಶದಲ್ಲಿ ಹೇಳೋದಾದರೆ ಈಗ ವಲಸೆ ಕಾರ್ಮಿಕರಿಗೆ ವಲಸೆ ಬಂದವರಿಗಂತ ಮೊನ್ನೆ ಒಂದು ನಮ್ಮ ಬೀಡ್ನೆಗುಡಿಯಲ್ಲಿ ಒಂದು ಇದು ಆರಂಭವಾಗಿದೆ. ಅದರಲ್ಲಿ ನಮ್ಮ ನಗರಸಭೆದು ಅಧಿಕಾರಿಗಳು ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲಿ ಈ ನಿಟ್ಟಿನಲ್ಲಿ ಈಗ ನಮ್ಮ ವಲಸೆ ಕಾರ್ಮಿಕರು ಕೂಡ ಕೆಲವರು ಬಂದವರು ಅಲ್ಲಿ ಹೋಗಿ ರಾತ್ರಿ ಹೊತ್ತು ತಂಗುವಂಥ ವ್ಯವಸ್ಥೆ ಇದೆ. ನಾನು ನೋಡಲಿಲ್ಲ, ಬೀಡ್ನೆಗುಡಿಯಲ್ಲಿ ಅದು ಓಪನ್ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ಅದನ್ನ ಬಳಸ್ತಾರ ಅಲೆಮಾರಿ ಜನಾಂಗದವರು? ಹೆಚ್ಚಾಗಿ ಅವರ ಸಮಸ್ಯೆನೇ ಅಲೆಮಾರಿತನ, ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಈಗ ಹುಟ್ಟದಾಗಿನಿಂದ ಒಂದು ಮಗು ಶೌಚಾಲಯವನ್ನ ಬಳಸ್ತಾ ಇದ್ದಂದ್ರೆ ಅದು ಬಯಲಿಗೆ ಹೋಗ್ಲಿಕ್ಕೆ ಕೇಳೋದಿಲ್ಲ. ಹಾಗೆ ಅವರು ಬಯಲಲ್ಲೇ ಶೌಚವನ್ನ ಮಾಡ್ತಾ ಇದ್ದು ಒಮ್ಮೆಲೆ ಟಾಯ್ಲೆಟಿಗೆ ಹೋಗಿ ಅಂದ್ರೆ ಅವರಿಗೆ ಬಳಸ್ತಾನೆ ಗೊತ್ತಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವ ತರ ಅವರು ಬಳಸ್ತಾರ ಅನ್ನುವಂಥದ್ದು ಪ್ರಶ್ನೆ ಕೂಡ ಅಲ್ಲ. ನಾವು ಅವರಿಗೆ ಹೇಳ್ಬೋದು ಬಿಟ್ರೆ, ಮತ್ತೆ ಅವರಿಗೇನು ನಾವು ದಬಾಯಿಸಿ ಜೋರು ಮಾಡಿ ಹೇಳುವಾಗಿಲ್ಲ ಅಂದ್ರೆ ಹೋಗಿಲ್ಲ. ಹೌದು. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಓಕೆ ಈ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಕರೆ ಇದೆ. ಹಲೋ, ತಮ್ಮ ಹೆಸರು ಸರ್? ನಮಸ್ತೆ, ರಾಘವೇಂದ್ರ ಅಂತ. ರಾಘವೇಂದ್ರ ಅವರು ಎಲ್ಲಿಂದ ಮಾತಾಡ್ತಿರೋದು? ನಾನು ಕಡೇಕರ್ ಗ್ರಾಮ ಪಂಚಾಯತ್ ಸದಸ್ಯ. ಓಕೆ, ಹೇಳಿ ಸರ್. ನಮ್ಗೆ ಈಗ ಅಧ್ಯಕ್ಷರು ಮೊನ್ನೆ ಕಡೇಕರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸದ ಒಂದು ಗುಪ್ಪೆ ಇತ್ತು, ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲೇದಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಮತ್ತೆ ನಮ್ಮ ಈಗ ಬೇಡಿಕೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದು ವೆಹಿಕಲ್ ಕೊಟ್ಟು ಆ ಕಸಗಳನ್ನು ಎಲ್ಲಿ ರಾಶಿ ಬೀಳ್ತದೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಜಿಲ್ಲಾ ಪಂಚಾಯತ್ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದಾ ಅಂತ. ಈಗ ಪ್ರತಿಯೊಂದು ಪಂಚಾಯತಿಗೂ ಕೂಡ ಇದು
ವೆಹಿಕಲ್ ತಗೊಳ್ಳಿಕ್ಕೆ ಬೇಕಾದ ಅನುದಾನ ಪಂಚಾಯತ್ ನಮ್ಮ ಸ್ವಚ್ಛ ಭಾರತ್ ಮಿಷನಲ್ಲಿದೆ. ಆದರೆ ಪಂಚಾಯತ್ನವರು ಕಸ ವಿಲೇವಾರಿ ಮಾಡಲಿಕ್ಕೆ ನಮ್ಮ SLR ಘಟಕ ಮಾಡಲಿಕ್ಕೆ ಜಾಗದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರೆ ನಾವು ಅಲ್ಲಿ ಬಂದು ಅದಕ್ಕೆ ಬೇಕಂತ ಎಲ್ಲ ನೆರವನ್ನು ನೀಡಲಿ ಜಿಲ್ಲಾ ಪಂಚಾಯತ್ ನಾವು ಬದ್ಧವಾಗಿದ್ದೇವೆ. ಪ್ರಥಮವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳದಕ್ಕೆ ಬೇಕಾದಂಥ ಇದು ಮೂಲಭೂತ ಸೌಕರ್ಯ ಒದಗಿಸಿಕೊಂಡ ಕೆಲಸವನ್ನು ಮಾಡಬೇಕು. ರಾಘವೇಂದ್ರ ಅವರೇ, ಏನೇನಾದರೂ ಕೇಳಲಿಕ್ಕಿದೆಯಾ? ಮತ್ತೊಂದು ಅಧ್ಯಕ್ಷರು ನಮ್ಮ ಪಂಚಾಯತಿ ಭೇಟಿ ನೀಡಿದಾಗ ಅಧ್ಯಕ್ಷರು ಅವ್ರದ್ದು ಮಹತ್ವಾಕಾಂಕ್ಷೆ ಯೋಜನೆ ಇತ್ತು, ಮಳೆ ನೀರು ಕೊಯ್ಲಿನ ಬಗ್ಗೆ. ಇದ್ರ ಬಗ್ಗೆ ಏನಾದ್ರೂ ಒಂದು ಇದು ಮಾಡಿದಾರ, ಯೋಜನೆಗಳು ರೂಪಿಸಿದಾರ? ಅದ್ರ ಬಗ್ಗೆ ಒಂಚೂರು ಮಾಹಿತಿ ಅಧ್ಯಕ್ಷರ ಹತ್ರ ಕೇಳಿ. ನಾವು ಈ ಬಾರಿ ವಿಶೇಷವಾಗಿ ನಾವೆಲ್ಲ ಕಡೆ ನಾನು ಭೇಟಿ ಕೊಟ್ಟಾಗ ನಾನು ಯಾವ ಜಾಗ ಸ್ಥಳಗಳಿಗೆ ನಮ್ಮ ಪಂಚಾಯತ್ ಆಗಿರ್ಬೋದು, ಬೇರೆ ನಮ್ಮ ಕೆಲವಾರು ಇಲಾಖೆಗಳಿಗೆ ಹೋದಾಗ ನಾನು ಹೇಳೋದು, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬಂದರೂ ಕೂಡ ನಾವು ಏಪ್ರಿಲ್ ಮೇ ಫೆಬ್ರವರಿಗೆ ಹೊತ್ತಲ್ಲಿ ನಾವು ನೀರಿನ ಸಮಸ್ಯೆಯನ್ನು ಅನುಭವಿಸ್ತೇವೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತರಬೇತಿಯನ್ನು ಕೂಡ ನೀಡಿದ್ದೇವೆ. ಮತ್ತು ಈ ಬಾರಿ ನಾವು ನಮಗೆ ಬರುವಂಥ ಸೀಮಿತ ಅನುದಾನದಲ್ಲಿ ಅದಕ್ಕೆ ಬೇಕಾದ ಅನುದಾನವನ್ನು ಕೂಡ ತೆಗೆದಿಟ್ಟಿದ್ದೇವೆ. ವಿಶೇಷವಾಗಿ ಈ ಬಾರಿ ನಾವು ಬನ್ನಂಜೆ ಹಾಸ್ಟೆಲ್ಗೆ ಮಳೆ ನೀರು ಕೊಯ್ಲಿನ ಅನುದಾನವನ್ನು ತೆಗೆದಿಟ್ಟಿದ್ದೇವೆ. ರಾಘವೇಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ತಮ್ಗೆ ಉತ್ತರ ಸಿಕ್ತು ಅಂತ ಎಣಿಸ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರು ಕೇಳ್ತಾ ಇದ್ರು ಮಳೆ ನೀರು ಕೊಯ್ಲು ಅಂತ. ಹಾಗೇನೆ ಈಗ ನಾವು ನೋಡೋದಾದ್ರೆ, ಈಗ ಶೌಚಾಲಯದ ಬಗ್ಗೆ ಮಾತಾಡ್ತಾ ಇದ್ವಿ. ಏನಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅತಿ ಕೆಟ್ಟ ರೀತಿಯಲ್ಲಿ ಶೌಚಾಲಯಗಳಿರುತ್ತೆ. ಖಾಸಗಿ ಒಡೆತನ ಆದ್ರೂ ಕೂಡ ಅದರ ಮೇಂಟೆನೆನ್ಸ್ ಇರುವುದಿಲ್ಲ. ನಿಜಕ್ಕೂ ಇದು ಆರೋಗ್ಯಕ್ಕೂ ಹಾನಿಕರಕ. ಹಾಗೆ ಒಂದ್ ಕಡೆ ಟಾಯ್ಲೆಟ್ ಇದೆ ಅಂದ್ರೆ 2 ಕಿಲೋಮೀಟರ್ ಆಚೆಯಿಂದ ಸ್ಮೆಲ್ ಬರ್ತದೆ ಅಂತ ಕೂಡ ಕೆಲವರು ಹೇಳ್ತಾರೆ. ನೀರಿರಲ್ಲ, ಸರಿಯಾದ ಬಾಗ್ಲು ವ್ಯವಸ್ಥೆ ಇರಲ್ಲ, 5 ರೂಪಾಯಿ ತಗೊಳ್ತಾರೆ, ಮೇಂಟೆನೆನ್ಸ್ ಇಲ್ಲ ಅಂತನೂ ಕೂಡ ದೂರುಗಳು ಕೇಳಿ ಬರ್ತಾ ಇದೆ. ಈಗ ನೀವು ಎಲ್ಲಿ ನಮ್ಮ ಪ್ರೈವೇಟ್ ಆಗಿ ನಿರ್ವಹಿಸುವವ್ರದ್ದು ಹೇಳ್ತೀರಾ, ಅಲ್ಲ ನಮ್ಮ ಮನೆಗಳಲ್ಲಿ ನಿರ್ವಹಿಸಿ? ಎರಡು, ಅಂದ್ರೆ ಈ ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆ. ಈಗ ನೀವು ಹೆಚ್ಚಾಗಿ ನಮ್ಮ ಇಲ್ಲಿ ನಾವು ಪ್ರವಾಸೋದ್ಯಮ ಜಾಗಗಳಲ್ಲಿ ನಾವು ಸಾರ್ವಜನಿಕ ಶೌಚಾಲಯಗಳು ಇದೆ. ಈ ನಿಟ್ಟಿನಲ್ಲಿ ಅಲ್ಲಿ ಅದನ್ನು ಪ್ರೈವೇಟ್ ಆಗಿ ಕೊಟ್ಟು ಅಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಜನಗಳು ಇದ್ದಾರೆ. ಅದನ್ನು ಅವರು ಎಷ್ಟು ಸಾಧ್ಯ ಅಷ್ಟು ಕೆಲಸವನ್ನು ಮಾಡ್ತಿದ್ದೆ. ಆದರೆ ನಾವು ಬಳಸುವವರು ಕೂಡ ನಾವು ಸ್ವಚ್ಛತೆಯ ಕಡೆ ಕಾಪಾಡಬೇಕು, ಸರಿಯಾಗಿ ನೀರನ್ನು ಉಪಯೋಗಿಸಿಕೊಳ್ಬೇಕು. ಮತ್ತು ಅಲ್ಲಿರುವಂಥ ಯಾವುದೇ ವಸ್ತುಗಳಿಗೆ ನಾವು ಡ್ಯಾಮೇಜ್ ಮಾಡಿದಾಗ ಅಲ್ಲಿ ಕೆಲವು ಕಡೆ ನಾನು ಗಮನಿಸಿದ್ದೇನೆ. ಒಂದು ಕರೆ ಇದೆ. ಸರ್, ಹಲೋ ಹಲೋ ಸರ್, ತಮ್ಮ ಹೆಸರು? ಹಲೋ ಹಲೋ, ಸುರೇಶ್ ಅಂತ. ಏನ್ ಸರ್? ಸುರೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ ಮೇಡಮ್. ಉಡುಪಿಯಿಂದ, ಓಕೆ, ಹೇಳಿ ಸರ್. ಹಾ, ಇದು ವಲಸೆ ಕಾರ್ಮಿಕರಿಂದಾಗಿ ನಿಮಗೆ ಬಹಿರ್ದಶೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳ್ತಿದ್ದೀರಿ. ವಲಸೆ ಅವಧಿದ್ದವರು ಇಂದ ಪ್ರಾಬ್ಲಮ್ ಉಂಟಾ? ಏನು? ವಲಸೆ ಬಂದ ಕಾರ್ಮಿಕರಿಂದಾಗಿ ಅವರಿಗೆ ಹೊರಗೆ ಮಾಡಿ ಅಭ್ಯಾಸ ಒಳಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನೀವು ಹೇಳಿದ್ರಿ. ಹಾಗಾಗಿ ನಿಮ್ಮ ಉಡುಪಿ ಜಿಲ್ಲೆಯವರಿಗೆ ಏನಾದ್ರು ಆ ಪ್ರಾಬ್ಲಮ್ ಉಂಟಾ ಅಂತ ಕೇಳಿ. ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಅಂತ ಪ್ರಾಬ್ಲಮ್ಸ್ ಎಲ್ಲೂ ಕಂಡು ಬರ್ತಿಲ್ಲ ಸರ್. ನೀವು ಯಾವ್ದಾದ್ರು ನಿಮ್ಮ ಗಮನಕ್ಕೆ? ಇಲ್ಲ, ನಮ್ಮ ಆಗಲ್ಲ. ನೀವು ವಲಸೆ ಕಾರ್ಮಿಕರಿಂದಾಗಿ ಈ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳ್ತೀರಿ. ಅಲ್ಲ, ಅವರಿಗೆ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇರೋದು. ಅಲ್ಲ, ಅವರಿಗೆ ಶೌಚಾಲಯದ ವ್ಯವಸ್ಥೆಗಳು ಇರುವುದಿಲ್ಲ. ಸಾಧಾರಣವಾಗಿ ಉಡುಪಿಯವರಿಗೆ ಉಂಟಾ? ಎಲ್ಲರಿಗೂ ಉಂಟು. ಉಡುಪಿ ಜಿಲ್ಲೆಯವರು ಎಲ್ಲರಿಗೂ ಶೌಚಾಲಯ ಸಾಧಾರಣ 100% ಬಯಲು ಶೌಚ ಮುಕ್ತ ಏನೋ ಹಾಗಲ್ಲ. ನೀವು ವಲಸೆ ಬಂದವರಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಯಾಕೆ? ಅಲೆಮಾರಿ ಅವರಿಗೆ ಹೇಳಿದ್ದು. ಅಲೆಮಾರಿ ಅಂದ್ರೆ ಯಾರು ಮೇಡಮ್? ಅಲೆಮಾರಿ ಜನಾಂಗ ಅಂದ್ರೆ ಇದು ಏನು ಊರಿಂದ ಊರಿಗೆ ಏನು ಉದ್ಯೋಗ ಹರಿಸ್ಕೊಂಡು ಹೋಗ್ತಾರೆ. ಸರಿಯಾಗಿ ನಮ್ಮ ಉಡುಪಿಯಿಂದ ಬಾಂಬೆಗೆಲ್ಲ ಹೋಗಿಲ್ಲ. ಉಡುಪಿಗೆ ಇಲ್ಲ ಸರ್, ಅದು ಬಾಂಬೆಗೆಲ್ಲ ಹೋಗಿಲ್ಲ ಸರ್. ಇವರು ಏನಂದ್ರೆ ಅಲೆಮಾರಿ ಜನಾಂಗ ಅಂದ್ರೆ ಅವರು ಬಾಂಬೆ ಹೋದ ಅಲೆಮಾರಿ ಜನಾಂಗವೇ. ಉಡುಪಿಯಿಂದ ಈಗ ಬಾಂಬೆ ಹೋಗಿದ್ದಾರೆ. ಆಗಲ್ಲ ಸರ್, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಅಲೆಮಾರಿ ಆಗಲ್ಲ. ನಾವು ಈಗ ಬಂದಿರ್ಬೋದು ನಿಮ್ಮ ಉಡುಪಿಗೆ, ಬಟ್ ನೀವು ಆ ರೀತಿ ಉಡುಪಿಯವರು ಹೋಗಿದ್ದಾರೆ ಬೇರೆ ಕಡೆ ಜಾಬಿಗೆ,
ಬಾಂಬೆಲ್ ಜಾಬ್ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದಾರೆ. ಒಂದು ವಸತಿ ವ್ಯವಸ್ಥೆ ಇಲ್ಲದೆ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾರೆ ಕೆಲವರು, ಅಂತವರಿಗೆ ಅವ್ರಿಗೆ ಹೇಳಿ ವಲಸೆ ಬಂದವರು ಅದನ್ನೇ ಹೇಳಿದ್ದು, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಲಸೆ ಬಂದವರು ಅಂತ ಹೇಳಲ್ಲ, ಬಸ್ ಸ್ಟ್ಯಾಂಡ್ ವಲಸೆ ಕಾರ್ಮಿಕರು ಅಂದ್ರೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಅವರು ಬಸ್ ಹೇಳುವಾಗ ಅದನ್ನ ಕರೆಕ್ಟ್ ಆಗಿ ಮಾಡಿದ್ದೇವೆ ನಾವು. ಬಸ್ ಸ್ಟ್ಯಾಂಡ್ ಇಲ್ಲಿಯವರು ಹೊಟ್ಟೆಪಾಡಿಗೆ ಬೇರೆ ಕಡೆ ಹೋಗಿರ್ತಾರಲ್ಲ, ಹೊಟ್ಟೆಪಾಡಿಗೆ ಬಂದವರ ಬಗ್ಗೆ ಹೇಳಲಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರುವವರು ಸ್ಥಳಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳಿಲ್ಲದಿದ್ರೆ ಅವರಿಗೂ ಕೂಡ ನಮ್ಮ ಪಂಚಾಯತ್ ಅನ್ನುವಂತ ಬಿಲ್ಡಿಂಗ್ ಗುಡ್ಡೆಯಲ್ಲಿ ವ್ಯವಸ್ಥೆ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ನೀರಿನ ವ್ಯವಸ್ಥೆಗಳು ಇರುವುದಿಲ್ಲ ಶೌಚಾಲಯದಲ್ಲಿ ಅಂತ. ಅಂತಹದ್ದೊಂದು ನೀರಿನ ವ್ಯವಸ್ಥೆಗಳಿಲ್ಲದೆ ಮಲಿನ ಆಗುವಂತಹದ್ದು ಎಲ್ಲ ಕಂಡು ಬರ್ತಾ ಇದೆ. ಸೊ ಬಳಕೆದಾರರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ನೀವು ಹೇಳಿದಾಗೆ ಏನು ಪ್ರಾಪರ್ಟಿಗಳನ್ನ ನಾಶಪಡಿಸುವಂತಹದ್ದೆಲ್ಲ ಕಂಡು ಬರ್ತಾ ಇದೆ. ಅಲ್ಲಿ ಅದರ ಮೇಲೆ ಬೇಡದೆಲ್ಲ ಬರೆಯುವುದು ಅಂಥದ್ದೆಲ್ಲ ಆಗಬಾರ್ದು. ಈ ಬಗ್ಗೆ ನಾವು ಅಲ್ಲಿ ಏನಾದರೂ ಮೇಂಟೈನ್ ಮಾಡಲಿಕ್ಕೆ ಇದ್ದಾರೆ ಅವರು ಪ್ರಥಮವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಬಳಸುವಾಗ ಮುಂಚೆ ನೀರನ್ನು ಮಿತವಾಗಿ ಬಳಸಿ, ಮತ್ತು ನಮ್ಮಲ್ಲಿರುವಂಥ ವಸ್ತುಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿಕೊಳ್ಳಿ. ಅದನ್ನು ಮತ್ತೆ ಬಂದವರು ಬಳಸುವ ನಿಟ್ಟಿನಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿ ಅಂತ ಹೇಳಬೇಕು. ಅಂದ್ರೆ ಈಗ ನೀರಿನ ವ್ಯವಸ್ಥೆಗಳು ಇದ್ರೂ ಕೆಲವರು ಬಳಸದೆ ಇರುವಂತಹದ್ದು ಕೂಡ ಹೌದು. ಮತ್ತು ಅಲ್ಲಿರುವಂಥ ಯಾವುದೇ ಬಕೆಟ್ಗಳಾಗಿ ಅದಕ್ಕೆ ಕೂಡ ಯಾವುದೇ ಒಂದು ಅದನ್ನು ಕೂಡ ಸ್ವಿಚ್ ಆಗಿ ಇಟ್ಟು ಅದನ್ನು ಅವರು ಬೇರೆಯವರು ಬಂದು ಬಳಸುವ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕು. ಓಕೆ ಓಕೆ. ಈಗ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ರೆ ಈ ಅಂಗಡಿ ಮುಂಗಟ್ಟುಗಳಲ್ಲಿ ಎದುರೆದ್ರೆ ಕಸ ಹಾಕುವಂಥದ್ದೆಲ್ಲ ಕಂಡು ಬರ್ತದೆ. ಅವರ ಏನು ಸ್ಥಳಾವಕಾಶ ಇರುತ್ತೆ ಅಲ್ಲಷ್ಟೇ ಗೂಡ್ಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಹೇಳ್ತಾರೆ. ಬೇರೆ ಕಡೆ ಎಲ್ಲ ಕಸ ಹಾಕ್ತಾರೆ. ಹಾಗೆ ಎಲ್ಲೆಲ್ಲಿ ಡಂಪ್ ಮಾಡುವಂತಹದ್ದು, ಪಬ್ಲಿಕ್ ಕೂಡ ಈ ಬಗ್ಗೆ ಕೇರ್ ತಗೊಳ್ಳುವಂತಹದ್ದು ಮಾಡಬೇಕು. ಯಾಕಂದ್ರೆ ತಿಂದ ಕಸವನ್ನು ಕಸದ ಬುಟ್ಟಿಗೆ ಎಸೆಯದೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆದು ಹೋಗುವಂತಹ ಪಬ್ಲಿಕ್ ಕೂಡ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಬಗ್ಗೆ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಅಂಗಡಿಗಳ ಮಾಲೀಕರಿಗೆ ನಾವು ಪ್ರಥಮವಾಗಿ ಹೇಳಿದ್ದೇವೆ, ತಮ್ಮಲ್ಲಿ ಬಳಕೆಯಾದಂಥ ತ್ಯಾಜ್ಯಗಳನ್ನು ನೀವೊಂದು ಬಕೆಟನ್ನು ಇಟ್ಕೊಳ್ಳಿ. ಆ ಬಕೆಟಿಗೆ ಅದನ್ನು ಹಾಕಿಸುವ ನಿಟ್ಟಿನಲ್ಲಿ ನಿಮ್ಮಲ್ಲಿ ಕೊಂಡುಕೊಂಡಂಥ ಯಾವುದೇ ವಸ್ತುವಿನಲ್ಲಿ ಆಗುವಂಥ ತ್ಯಾಜ್ಯವನ್ನು ಆ ಬಕೆಟಿಗೆ ಬಳಸಿಕೊಳ್ಳುವ ಕೆಲಸವನ್ನು ನಾವು ಮಾಡಿ ಅಂತ ಹೇಳಿದ್ದೇವೆ. ವಿಶೇಷವಾಗಿ ನಮ್ಮ ಗ್ರಾಮದ ಯುವಕ ಮಂಡಲಗಳಿಗೆ ಮತ್ತು ಅಲ್ಲಿಯ ಸ್ತ್ರೀಶಕ್ತಿ ಸದಸ್ಯರುಗಳಿಗೂ ಕೂಡ ಅಲ್ಲಲ್ಲಿ ನಮ್ಮ ಸ್ವಚ್ಛತೆ ಬಗ್ಗೆ ಬೋರ್ಡನ್ನು ಹಾಕೋದು, ನಾಮಫಲಕವನ್ನು ಹಾಕಿಸುವುದರ ಮೂಲಕ ಜಾಗೃತಿ ಮಾಡೋ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆಗಳು ಯಾವ ಥರ ಇದೆ? ಈಗ ನಾವು ಇದು ತುಂಬ ನೀವು ಹೇಳಿದಂಥ ಇದು ತುಂಬ ಕ್ಲಿಷ್ಟಕರವಾದ ಪ್ರಶ್ನೆ. ಯಾಕಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ಕೆಲವು ಕಡೆ 3 ಸೆನ್ಸ್ 5 ಸೆನ್ಸ್ ಕಡೆ ಇರುವಲ್ಲಿ ಈ ಒಳಚರಂಡಿ ವ್ಯವಸ್ಥೆಗಳು ನಮ್ಮ ಮಾಡೋದು ತುಂಬ ಕ್ಲಿಷ್ಟಕರ ವ್ಯವಸ್ಥೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಮನೆಯಲ್ಲಿ 3 ಸೆನ್ಸ್ ಮನೆ ಆದರೆ ಅವರ ಮನೆ ಕಟ್ಕೊಂಡು ಅಂಗಳ ಅಷ್ಟೇ ಇರ್ತದೆ. ಅಲ್ಲಿ ಅವರು ಮನೆಯಲ್ಲಿ ಬಳಕೆ ಮಾಡಿದಂಥ ಇದನ್ನೆಲ್ಲ ಚರಂಡಿಗೆ ಬಿಡುವಂಥ, ಆಗ ನೀರು ನಿಂತು ತುಂಬ ನೀರೆಲ್ಲ ನಿಂತು ಅದಕ್ಕೆ ಕಾಂಕ್ರೀಟ್ ಹಾಕಿದ ಮೇಲೆ ನೀರು ಬೇರೆ ಕಡೆ ಹೋಗದೆ ತುಂಬ ಸಮಸ್ಯೆಗಳಾಗಿದೆ. ಈ ನಿಟ್ಟಿನಲ್ಲಿ ನಾವು ಒಂದು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಕೆನೆ ಪ್ಲಾಂಟೇಷನ್ ಎನ್ನುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ SLR ಮೂಲಕ. ಈಗಾಗಲೇ ನಾವು ದೊಡ್ಡ ಗುಡ್ಡೆಯಲ್ಲಿ ಆ ಗಿಡಗಳು ನೆಟ್ಟಿದ್ದೇವೆ. ಅದು ಇನ್ನೊಂದು 1.5-2 ತಿಂಗಳ ಆ ಗಿಡಗಳು ದೊಡ್ಡಾದ ಮೇಲೆ ನಾವು ಇದನ್ನು ಪ್ರಥಮ ಪೈಲಟ್ ಆಗಿ ನಮ್ಮ ಕಡೆಕಾರು ಗ್ರಾಮ ಪಂಚಾಯತ್ನ ಜನತಾ ಕಾಲೋನಿಯಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಆ ಜನತಾ ಕಾಲೋನಿ ಚರಂಡಿಗಳಿಗೆ ಆ ಪ್ಲಾಂಟೇಷನ್ ನಡೆದ್ರ ಮೂಲಕ ಕಾಂಕ್ರೀಟ್ ಚರಂಡಿಯ ಮೇಲೆ ನಾವು ಏನು ನಮ್ಮ ತೆಂಗಿನ ನಾರಿನ ಸಿಪ್ಪೆಗಳನ್ನು ಹಾಕಿ, ಅದು ತುಳುವಳಿ ಚೆಪ್ಪು ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಆ ಇದನ್ನು ಹಾಕಿ ಅದರ ಮೇಲೆ ಆ ಗಿಡ ನೆಟ್ಟು ಅದರ ಮೇಲೆ ನೀರು ಹಾಕಿ ಚರಂಡಿಯ ನಮ್ಮ ಮನೆ ದ್ರವ ತ್ಯಾಜ್ಯವನ್ನು ಬಿಟ್ಟರೆ ಇದು ಪ್ಲಾಂಟೇಷನ್ ಆ ನೀರನ್ನು ಹೀರಿಕೊಳ್ತದೆ. ಆ ಒಂದು ಹೀರಿಕೊಂಡು ಅಲ್ಲಿ ತ್ಯಾಜ್ಯ ಕಮ್ಮಿ ಆಗ್ತದೆ, ಮತ್ತು ಸೊಳ್ಳೆಗಳು ಕೂಡ ಕಮ್ಮಿ ಬರ್ತದೆ. ಆ ಪರಿಸರ ಕೂಡ ಗ್ರೀನ್ ಆಗಿ ಚೆಂದ ಕಾಣ್ತದೆ ಎನ್ನುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಅದನ್ನು ನವೆಂಬರ್-ಡಿಸೆಂಬರಲ್ಲಿ ನಾವು ನಮ್ಮ ಜನತಾ ಕಾಲೋನಿಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ STM ಆಯುರ್ವೇದ ಹಾಸ್ಪಿಟಲಲ್ಲಿ ಬರ್ತದೆ, ಅದು ಕಡೆಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಆದರೆ ನಗರ ಪ್ರದೇಶದಲ್ಲೂ ಕೆಲವು ಸಮಸ್ಯೆಗಳಿವೆ. ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ.
ಸ್ವಚ್ಛತೆಯ ಗರಿಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ದಿನಕರ್ ಬಾಬು ಇದ್ದಾರೆ. ಸ್ವಚ್ಛತಾ ದರ್ಪಣವನ್ನು ಪಡೆದಂತಹ ಪ್ರಶಸ್ತಿ ಪಡೆದಂತಹ ಉಡುಪಿ ಜಿಲ್ಲೆಯಲ್ಲಿ ಕೂಡ ಏನು ಸಣ್ಣ ಪ್ರಮಾಣದಲ್ಲಿ ಕೂಡ ಈ ಕಸ ವಿಲೇವಾರಿ ಆಗಲಿ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಆಗಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈಗ ಹಳ್ಳಿ ಪ್ರದೇಶದಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಈ ರೀತಿ ಒಂದು ಸಮಸ್ಯೆ ಆದರೆ ನಗರದಾದ್ಯಂತ ಫ್ಲಾಟ್ ಸಂಸ್ಕೃತಿ ಇದೆ. ಹೆಚ್ಚಾಗಿ ಈಗ ಜಾಗ ತಗೊಂಡು ಮನೆ ನಿರ್ಮಿಸುವಂತಹ ಸಂಖ್ಯೆ ಕಡಿಮೆ ಆಗಿ ಫ್ಲಾಟ್ಗೆ ಎಲ್ಲರೂ ಮೊರೆ ಹೋಗ್ತಾರೆ. ಈ ಫ್ಲಾಟ್ಗಳ ತ್ಯಾಜ್ಯ, ಅಲ್ಲಿರುವಂತಹ ನೂರಾರು ಮನೆಗಳ ತ್ಯಾಜ್ಯವನ್ನ ಯಾವ ತರ ಒಂದು ವಿಲೇವಾರಿ ಮಾಡ್ತೀರಾ? ಅಂದರೆ ಇದು ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತದೆ. ವಿಶೇಷವಾಗಿ ಪ್ಲಾಸ್ಟಿಕ್ಗಳಿರೋದು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಈ ನಮ್ಮ ನಗರಸಭೆಯವರು ಈಗಾಗಲೇ ತುಂಬ ವರ್ಷದಿಂದ ಕೂಡ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಷಯ ಕರ್ವಾಲು ಭಾಗದಲ್ಲಿ ನಮ್ಮ ಇಲ್ಲಿ ತ್ಯಾಜ್ಯಗಳನ್ನು ತ್ಯಾಜ್ಯವನ್ನು ತಗೊಂಡು ಅಲ್ಲಿ ವಿಲೇವಾರಿ ಮಾಡುವಂಥ ಕೆಲಸವನ್ನು ನಮ್ಮ ನಗರಸಭೆಯವರು ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಭಾಗದ ಪ್ಲಾಟ್ಸ್ಗಳು ಹೇಳೋದಾದರೆ ವಿಶೇಷವಾಗಿ ನಮ್ಮ ಅಲೆಯೂರು ಗ್ರಾಮ ಪಂಚಾಯತ್ನಲ್ಲಿ ನಾವು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಅಲ್ಲಿಯ ಅಧ್ಯಕ್ಷರು ಮತ್ತು ಅಲ್ಲಿ ಅಧ್ಯಕ್ಷರಾದಂಥ ಶ್ರೀಕಾಂತ್ ನಾಯಕರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸಗಳು ಆಗ್ತಾ ಉಂಟು. ಮನೆ ಮನೆಗೆ ಹೋಗಿ ತ್ಯಾಜ್ಯವನ್ನು ಸಂಗ್ರಹಿಸಿಕೊಂಡು ಅದನ್ನು ವಿಲೇವಾರಿ ಮಾಡೋ ಕೆಲಸವನ್ನು ಅಲೆಯೂರು ಪಂಚಾಯತ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಎಲ್ಲ ಸದಸ್ಯರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಶ್ರೀಕಾಂತ್ ನಾಯಕರಿಗೆ ಅಭಿನಂದನೆ ಹೇಳ್ತಿದ್ದೇನೆ. ಅಲ್ಲದೆ ನಮ್ಮ ಜಿಲ್ಲೆ ಮೊನ್ನೆ ಸ್ವಚ್ಛತೆಯಲ್ಲಿ ಸ್ವಚ್ಛ ದರ್ಪಣ ಪ್ರಶಸ್ತಿ ಬರಬೇಕಾದ್ರೆ ನಾವು ಕೆಲಸ ಮಾಡಿದಂಥ ನಮ್ಮ ಎಲ್ಲ ಉಡುಪಿ ಜಿಲ್ಲಾ ಪಂಚಾಯತ್ನ ಎಲ್ಲ ಸದಸ್ಯರುಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಈಗಿನ DC ಆಗಿರುವಂಥ ನಮ್ಮ ಪ್ರಿಯಾಂಕಾ ಮೇರಿ ಮೇಡಮ್ ಫ್ರಾನ್ಸಿಸ್ ಅವರಿಗೆ ಮತ್ತು ನಮ್ಮ ಈಗ ಸ್ವಚ್ಛ ಭಾರತ್ ಮಿಷನಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಿರುವಂಥ ನಮ್ಮ ಯೋಜನಾಧಿಕಾರಿಗಳಾದ CP ಅವರಿಗೆ ಮತ್ತು ರಘುನಾಥ್ ಅವರಿಗೆ ಮತ್ತು ಸುಧೀರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗ ಸ್ವಚ್ಛತೆ ಕಾಪಾಡೋದ್ರಲ್ಲಿ ಹಿರಿಯರ ಎಷ್ಟು ಪಾತ್ರ ಇದೆಯೋ ಕಿರಿಯರ ಅಷ್ಟೇ ಪಾತ್ರ ಇದೆ. ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಏನಾದರೂ ಅಭಿಯಾನ ಕೈಗೊಂಡಿದ್ದೀರಾ? ಈ ನಿಟ್ಟಿನಲ್ಲಿ ಮಕ್ಕಳ ಸಹಕಾರ ಹೇಗಿದೆ? ವಿಶೇಷವಾಗಿ ನಾನು ಮೊನ್ನೆ ಸ್ವಚ್ಛ ದರ್ಪಣ ಪ್ರಶಸ್ತಿ ತಗೊಳ್ಳೋ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯಾದ ಮೋದಿಯವರು ಒಂದು ಮಾತು ಹೇಳಿದರು. ನಾವು ಸ್ವಚ್ಛತೆಗೆ ಯಾರನ್ನಾದರೂ ರಾಯಭಾರಿಗಳನ್ನು ಮಾಡಬೇಕಾದ್ರೆ ಮಕ್ಕಳನ್ನು ಮಾಡಬೇಕು ಅಂತ. ಇದು ಸರಿಯಾದ ಮಾತು. ಯಾಕಂದರೆ ಮಕ್ಕಳೇ ಇದಕ್ಕೆ ಸರಿಯಾದ ಮಕ್ಕಳಂದರೆ ಸ್ಟೂಡೆಂಟ್ಸ್ಗಳೇ ಸರಿಯಾದ ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ರಾಯಭಾರಿಗಳು. ಯಾಕಂತ ಹೇಳಿದರೆ ಅವರಿಗೆ ನಾವು ಶಾಲೆಯಲ್ಲಾಗಿ ಕಾಲೇಜುಗಳಲ್ಲಿ ಸ್ವಚ್ಛತೆ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಕೆಲಸ ಮಾಡಿದರೆ ಅವರು ತಮ್ಮ ಮನೆಗಳಲ್ಲಿ ಇದನ್ನು ನಿರ್ವಹಿಸಿ ಮತ್ತು ಸಮಾಜದಲ್ಲಿ ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಸಪೋರ್ಟ್ ಆಗ್ತದೆ. ಈಗ ಕರಾವಳಿ ಭಾಗ ಅಂದರೆ ಜನ ಹೆಚ್ಚಾಗಿ ಪ್ರಿಫರೆನ್ಸ್ ಕೊಡೋದೇ ಬೀಚ್, ಸಮುದ್ರ ನೋಡಲಿಕ್ಕೆ ಅಂತ. ಇಲ್ಲೊಂದು ಮೇಜರ್ ಕಂಪ್ಲೇಂಟ್ಸ್ ಏನು ಸಾರ್ವಜನಿಕರು ಕೇಳ್ತಾರೆ, ಕರಾವಳಿ ಭಾಗದಲ್ಲಿ ಏನು ಕೋಳಿ ತ್ಯಾಜ್ಯಗಳನ್ನು ಎಸಿತಾರೆ ಅಂತ. ಈ ಒಂದು ಕೋಳಿ ತ್ಯಾಜ್ಯಗಳನ್ನು ಅಲ್ಲಿ ಎಸೆಯದ ಹಾಗೆ ಏನಾದರೂ ಒಂದು ಪಂಚಾಯತ್ ನಿಟ್ಟಿನಲ್ಲಿ ಏನಾದರೂ ತ್ಯಾಜ್ಯವನ್ನು ಬೇರೆ ಥರ ಏನು ಯುಟಿಲೈಸೇಷನ್ ಮಾಡುವಂತಹದ್ದು ಏನಾದರೂ ಕ್ರಮ ಕೈಗೊಂಡಿದ್ದೀರಾ? ಈಗ ನೀವು ಹೇಳಿದ ಹಾಗೆ ಇದು ತುಂಬ ಗಂಭೀರವಾದ ಸಮಸ್ಯೆ ಇದು. ಯಾಕಂತ ಹೇಳಿದ್ರೆ ಅದು ಅವರು ಬಿಸಾಡುವಂಥ ನಮ್ಮ ಇಡೀ ಪರಿಸರದ ನೀರೆಲ್ಲ ಮಲಿನವಾಗ್ತದೆ. ಇದು ಈ ನಿಟ್ಟಿನಲ್ಲಿ ಮೊನ್ನೆ ನಾವು ವೆಲ್ಲೂರು ಶ್ರೀನಿವಾಸರವರ ಒಂದು ಇದು ಉಂಟು, ಕಾರ್ಯಕ್ರಮ ಉಂಟು. ಅಂದರೆ ಏನು ಅದು ನಾವು ಮಾಂಸಾಹಾರಿ ಆಹಾರಗಳ ಮೂಲಕ ಬಳಸುವಂಥ ತ್ಯಾಜ್ಯ ಬಳಸಲಿಕ್ಕೆ ಅವರ ಕಾಂಪೋಸ್ಟ್, ಪೈಪ್ ಕಾಂಪೋಸ್ಟ್ ಅಲ್ಲ, ಅದು ಬೇರೆ ಇನ್ನೊಂದು ಕಾಂಪೋಸ್ಟ್ ಬಳಕೆ ಮಾಡಿಕೊಂಡು ಅದರಲ್ಲಿ ಗೊಬ್ಬರ ತರಿಸುವಂಥ ಕೆಲಸವನ್ನು ಮಾಡಿಸುವಂಥ ಈ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿ ಕೂಡ ಆಗಿದೆ. ನಮ್ಮ SLM ಸ್ವಯಂ ಸೇವಕರು ಈಗಾಗಲೇ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ ಈಗ ಬೇರೆ ಕಸಕ್ಕಿಂತ ಈ ಏನು ಮಾಂಸ ತ್ಯಾಜ್ಯ ತುಂಬಾ ಮಲಿನ ಆಗುತ್ತೆ. ಈಗ ಈ ಒಂದು ತ್ಯಾಜ್ಯ ಏನು ಸಾಕಷ್ಟು ತ್ಯಾಜ್ಯಗಳಿದೆ, ಇದನ್ನ ಸಂಪನ್ಮೂಲವಾಗಿ ಪರಿವರ್ತಿಸಬಹುದು ಅಂತ ಬುದ್ಧಿಜೀವಿಗಳು ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಎಷ್ಟು ಮುಂದುವರೆದಿದೆ ಅಥವಾ ಇನ್ನೂ ಕೂಡ ಹಂತದಲ್ಲಿದೆಯಾ? ಅಲ್ಲ, ಇದು ನೀವು ಹೇಳಿದ್ದು ಖಂಡಿತ. ನಾವು ಬಾಯಲ್ಲಿ ಎಷ್ಟು ಹೇಳಿದ್ರು ಕೂಡ ಅದು ಪ್ರಾಕ್ಟಿಕಲ್ ಆಗಿ ಹೇಳೋದು ತುಂಬ ಕಷ್ಟದ ವಿಷಯ. ಆದರೆ ನಾವು ಏನು ಅದು ಕಷ್ಟ ಅಂತ ಎನಿಸಿದ್ವಿ. ಈಗ ಇತ್ತೀಚಿನ ಕೆಲವು ಬೆಳವಣಿಗೆ ನಾವು ಹಲವಾರು ತರಬೇತಿಗಳನ್ನು ನೀಡಿದ ನಂತರ ಮತ್ತು ನಾವು ನಮ್ಮ ಜಿಲ್ಲೆಯ 3 ತಾಲೂಕಲ್ಲಿ 3 ಪಂಚಾಯತನ್ನು ಪೈಲಟ್ ಪಂಚಾಯತ್ ಆಗಿ ತೆಗೆದುಕೊಂಡ ನಂತರ ಅದಕ್ಕೆ ಸಿಕ್ಕುವಂಥ ಒಂದು ಜನಸ್ಪಂದನೆ ಮತ್ತು ನಮ್ಮ
ಸ್ತ್ರೀಶಕ್ತಿಗಳ ಗುಂಪುಗಳಾಗಲಿ, ಸ್ಥಳೀಯ ಯುವಕ ಮಂಡಳ ಸದಸ್ಯರುಗಳಾಗಲಿ ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಕಂಡ್ರೆ ಖಂಡಿತ ಈ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗ್ತೇವೆ ಎನ್ನುವ ವಿಶ್ವಾಸ ನಮಗಿದೆ. ಹೌದು. ಈಗ ಏನು ಪ್ರತಿ ಮನೆಗೆ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಮಟ್ಟಿಗೆ ಶೌಚಾಲಯಗಳಿದೆ, ಹಾಗೇನೆ ಪ್ರತಿ ಮನೆಗೆ ಕಸ ವಿಲೇವಾರಿ ಘಟಕ ಇರಬೇಕು ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿ ಕಸ ವಿಲೇವಾರಿ ಘಟಕಕ್ಕೆ ಅವರ ಕಸಗಳನ್ನು ಏನು ವಿಲೇವಾರಿ ಮಾಡ್ತಾ ಇದೆಯಾ? ಎಲ್ಲ ಮನೆಯಿಂದ ಕಸ ಸಂಗ್ರಹಿಸಿ ಏನು ಸ್ವಚ್ಛ ಜಿಲ್ಲೆಯನ್ನಾಗಿ ಮಾಡ್ತಾ ಇದೆಯಾ? ಈಗ ಜಿಲ್ಲಾ ಪಂಚಾಯತ್ನಲ್ಲಿ ಈ ನಿಟ್ಟಿನಲ್ಲಿ ನಾನು ಇತ್ತೀಚೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಪಂಚಾಯತಿಗಳಲ್ಲಿ ಈ ಬಗ್ಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಜಾಗೃತಿ ಮೂಡಿಸುವ ಕೆಲಸಗಳನ್ನು ಮಾಡಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಮೊನ್ನೆ ನಾವು ಜಿಲ್ಲಾ ಪಂಚಾಯತಲ್ಲಿ ಇಲ್ಲಿ ಉದ್ಯೋಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಅದನ್ನು ಉಡುಪಿ ಜಿಲ್ಲಾ 26 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಮಾಡಬೇಕೆನ್ನುವ ಒಂದು ಹಂಬಲ ನಮಗಿದೆ. ಈ ನಿಟ್ಟಿನಲ್ಲಿ ನಾವು ಚರ್ಚೆಗಳು ಕೂಡ ಆರಂಭವಾಗಿದೆ. ನಮ್ಮ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಉತ್ತಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೇವಲ ಪಂಚಾಯತ್ ಅಷ್ಟೇ ಅಲ್ಲ, ಈ ಕಸ ವಿಲೇವಾರಿಯಲ್ಲಿ ಪ್ರತಿಯೊಂದು ಮನೆಯ ಪ್ರತಿ ಸದಸ್ಯ ಕೂಡ ಕೈ ಜೋಡಿಸಬೇಕು. ಈಗ ನಮ್ಮ ಮನೆಯಲ್ಲೇ ಇರುವಂತಹ ಕಸವನ್ನ ನಾವೇ ಅದನ್ನ ಯಾವ ತರ ಉಪಯೋಗಿಸ್ಕೊಳ್ಬಹುದು, ಈ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಅಂದ್ರೆ ಈಗ ಪಟ್ಟಣ ಪ್ರದೇಶದಲ್ಲಾದ್ರೆ ಏನು ವಾಹನ ಬರುತ್ತೆ ಪಂಚಾಯತಿಂದ, ಆದರೆ ಸ್ವಲ್ಪ ಒಳ ಪ್ರದೇಶಗಳಲ್ಲಿ ಅಂತಹ ಒಂದು ವ್ಯವಸ್ಥೆಗಳಿಲ್ಲ. ಈ ನಿಟ್ಟಿನಲ್ಲಿ ಅಂದ್ರೆ ಪರಿಸರಕ್ಕೆ ಹಾನಿ ಆಗದೆ ಇದ್ದ ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ತರ ಕಸವನ್ನ ಇದು ಮಾಡ್ಕೊಳ್ಬಹುದು? ಅಂದ್ರೆ ಕಸ ಅಂದ್ರೆ ಈಗ ನಾವು ಮರ ಬಳಕೆಯಾಗುವಂಥ ವಸ್ತುಗಳನ್ನು ಬಿಟ್ಟು ಯಾವುದು ಕಸದಿಂದ ಗೊಬ್ಬರ ಅಂತ ಹೇಳ್ತೇವಲ್ಲ ಅಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಈ ಬಗ್ಗೆ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಮನೆಯಲ್ಲಿ ಕೂಡ ನಮ್ಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಸದಸ್ಯರುಗಳಿಗೆ ತರಬೇತಿಯನ್ನು ನೀಡಿದ್ದೇವೆ. ತಮ್ಮ ಭಾಗದಲ್ಲಿ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ತ್ಯಾಜ್ಯ ಕಮ್ಮಿ ಆಗಬೇಕು. ಅಲ್ಲಿರುವಂಥ ನಾವು ಮನೆಯಲ್ಲೇ ಆಗಿ ಉತ್ಪತ್ತಿ ಆಗುವಂಥ ತ್ಯಾಜ್ಯವನ್ನು ನಮ್ಮ ಹಿರಿಯರು ಮುಂಚೆ ಹೇಗೆ ಯಾವ ರೀತಿ ಬಳಕೆ ಮಾಡ್ತಿದ್ರು ಆ ರೀತಿಯಲ್ಲಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕಂತ. ಸ್ವಚ್ಛತಾ ದರ್ಪಣ ಪ್ರಶಸ್ತಿ ಪಡೆದ್ರಿ, ಇಡೀ ಜಿಲ್ಲೆಗೆ ಒಂಥರ ಹೆಮ್ಮೆಯ ವಿಷಯ. ನಿಜಕ್ಕೂ ಕರ್ನಾಟಕದಲ್ಲಿ ಆಯ್ಕೆ ಆದಂಥದ್ದು ಕೇವಲ 2 ಜಿಲ್ಲೆ, ಅದು ನಮ್ಮ ಅವಳಿ ಜಿಲ್ಲೆಗಳಂತಲೇ ಕರೆಯುವಂತಹ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ. ಇದನ್ನು ಯಾವ ಥರ ಮುಂದುವರಿಸ್ಕೊಂಡು ಹೋಗಬಹುದು? ಈಗ ನಮಗೆ ಈಗ ಈ ಸ್ವಚ್ಛ ದರ್ಪಣ ಪ್ರಶಸ್ತಿ ಬಂದದ್ದು ತುಂಬ ಹೆಮ್ಮೆಯ ವಿಷಯ. ಏಕಂತ ಹೇಳಿದ್ರೆ ನಾವು ಈಗಾಗಲೇ ಉಡುಪಿ 2018ಗೆ ತ್ಯಾಜ್ಯ ಮುಕ್ತ ಜಿಲ್ಲೆ ಆಗಬೇಕು ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈಗಲೇ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಈ ಒಂದು ಪ್ರಶಸ್ತಿ ನಮಗೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ವೇಗವನ್ನು ಪಡೆಯಲಿಕ್ಕೆ ಪ್ರೋತ್ಸಾಹ ನೀಡಿದೆ ಅಂತ ನಮ್ಮ ಅನಿಸಿಕೆ. ಕಳೆದ ವರ್ಷ ಏನು ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆ, ಈ ವರ್ಷ ಸ್ವಚ್ಛತಾ ದರ್ಪಣ, ಹಾಗೆ ಬುದ್ಧಿವಂತರ ಜಿಲ್ಲೆ, ದೇಗುಲಗಳ ನಗರಿ, ಹೀಗೆ ಏನು ನಮ್ಮ ಒಂಥರ ಹೆಮ್ಮೆ ಅಂತ ಅನಿಸ್ತಾ ಇದೆ ಉಡುಪಿ ಜಿಲ್ಲೆಯವರಾಗಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಯಾವ ತರ ಬೇಕಾಗುತ್ತೆ? ನಾನು ಸಾರ್ವಜನಿಕರಲ್ಲಿ ಈ ಸಂದರ್ಭದಲ್ಲಿ ಇಷ್ಟು ಹೇಳೋದು, ತಮ್ಮಲ್ಲಿ ತಮ್ಮ ಮನೆಯಲ್ಲಿ ಆದಂಥ ತ್ಯಾಜ್ಯವನ್ನು ಆದಷ್ಟು ಕಮ್ಮಿ ಮಾಡಿ ಮತ್ತೆ ಅದನ್ನು ತಮ್ಮಲ್ಲೇ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಮರುಬಳಕೆಯನ್ನು ಮಾಡಿದರೆ ಖಂಡಿತ ನಾವು ನಮ್ಮ ಒಂದು ಆಸೆ ಏನುಂಟು 2018 ಉಡುಪಿ ಜಿಲ್ಲೆ ತ್ಯಾಜ್ಯ ಮುಕ್ತ ಜಿಲ್ಲೆ, ಈ ನಿಟ್ಟಿನಲ್ಲಿ ನೀವು ನಿಮ್ಮ ಸಹಕಾರವನ್ನು ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಓಕೆ, ಈಗ ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ದರ್ಪಣ ಅನ್ನುವಂತಹದ್ದು ನಮ್ಮ ಜಿಲ್ಲೆಗೆ ದೊರಕಿದೆ, ನಿಜಕ್ಕೂ ನಮಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ತಿದ್ರಿ. ನಮ್ಮ ಮನೆಯಲ್ಲೇ ಕಸ ಹೇಗೆ ವಿಂಗಡಣೆ ಮಾಡ್ಬೋದು, ಹಾಗೆ ಕಸ ವಿಲೇವಾರಿ ಘಟಕಗಳು ಕೂಡ ಇದೆ, ಶೌಚದ ಬಗ್ಗೆ ಹೇಳಿದ್ರಿ, ಸಾಕಷ್ಟು ಶೌಚಾಲಯಗಳು ನಿರ್ಮಿಸಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಏನೋ ಕಾರ್ಯವನ್ನು ಹಮ್ಮಿಕೊಂಡಿದೆ. ಹಾಗೆ ತ್ಯಾಜ್ಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದೆ ಅಂತಾನೂ ಹೇಳಿದ್ರಿ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾಹಿತಿಯನ್ನ ನೀಡಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ಸ್ವಚ್ಛತಾ ದರ್ಪಣ ಅನ್ನುವಂತಹ ಪ್ರಶಸ್ತಿಗೆ ಭಾಜನವಾದಂತಹ ಉಡುಪಿ ಜಿಲ್ಲೆ, ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಸ, ಘನತ್ಯಾಜ್ಯ, ದ್ರವತ್ಯಾಜ್ಯ ಹಾಗೆ ಬಯಲು ಶೌಚ ಮುಕ್ತ ಜಿಲ್ಲೆಯನ್ನಾಗಿ ಕೂಡ ಹೋದ ವರ್ಷ ಘೋಷಣೆ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಏನು ಸ್ವಚ್ಛತೆಯ ಬಗ್ಗೆ ಚರ್ಚೆ ಆಯಿತು. ಹಾಗೆಯೇ ಈಗ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗಿದೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.